ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಈ ಒಂದು ಫೈನಲ್ ಜಡ್ಜ್ಮೆಂಟ್ ಈ ಒಂದು ಮಾತುಕತೆಯನ್ನು ನಾವು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ವಕೀಲರಾಗಿರುವಂಥ SP ಚಂಗಪ್ಪ ಅವರಿದ್ದಾರೆ. ವೀಕ್ಷಕರೇ, ಈಗಾಗಲೇ ನೀವು ಕೂಡ ಈ ಒಂದು ಪ್ರಕರಣದ ತೀರ್ಪು ಏನು ಬಂದಿರ್ತದಂತ ನೀವು ನೋಡಿರ್ತೀರಿ. ಈ ಒಂದು ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನು ಖುಲಾಸೆ ಮಾಡಿ CBI ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಇವತ್ತು. ಸೊ ಈ ತೀರ್ಪಿನ ಸಂದರ್ಭದಲ್ಲಿ ನಮ್ಮ ಪರಿಸರದಲ್ಲಿ ಯಾವ ರೀತಿಯ ಒಂದು ಪ್ರತಿಕ್ರಿಯೆಗಳು ಕೇಳಿ ಬಂದಿದೆ ಮತ್ತು ಯಾವೆಲ್ಲ ಘಟನಾವಳಿಗಳು ಇವತ್ತು ನಡೆದಿದೆ ಅನ್ನೋದನ್ನು ನಾವು ಅಲ್ಲಿ ಮೊದಲಿಗೆ ನೋಡಿಕೊಂಡು ಬರೋಣ. ಉಡುಪಿಯಿಂದ ಏನು ಪೇಜಾವರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಜೊತೆಗೆ UT ಖಾದರ್ ಅವರು ಕೊಟ್ಟಿದ್ದಾರೆ, SDP ಅವರು ಕೊಟ್ಟಿದ್ದಾರೆ. ನೋಡ ನಾಯಕರ ಮೇಲೆ ಮಾಡುವಂತಹ ಸತ್ಯಕ್ಕೆ ದೂರವಾಗಿರತಕ್ಕಂತಹ ಆರೋಪಗಳಿಂದ ಒಬ್ಬರನ್ನು ಹತ್ತಿಕ್ತೇವೆ ಅನ್ನುವಂತಹ ಮಾತು ದೂರಾಗಿದೆ. ಸತ್ಯಮೇವ ಜಯತೆ ಅನ್ನತಕ್ಕಂತಹ ಮಾತು ಅಯೋಧ್ಯೆಯ ತೀರ್ಮಾನದ ಬಳಿಕ ಇವತ್ತು ಮತ್ತೊಮ್ಮೆ ಸತ್ಯವಾಗಿದೆ. ಈ ತೀರ್ಪನ್ನು ನಾವು ಸಂತೋಷದಿಂದ ಸ್ವಾಗತಿಸ್ತೇವೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಉಳಿಗಾಲ ಇಲ್ಲ ಅನ್ನತಕ್ಕಂತಹ ಮಾತು ಅದು ಮತ್ತೊಮ್ಮೆ ಸಾಬೀತಾಗಿದೆ. ಇಂತಹ ಈ ತೀರ್ಪನ್ನು ನಾವು ಸಂತೋಷದಿಂದ ಸ್ವಾಗತಿಸ್ತೇವೆ. ಆದರೆ ಈ ಒಂದು ಕೇಸಿನಲ್ಲಿ ಸರ್ಕಾರ ಮತ್ತು ಪ್ರಾಸಿಕ್ಯೂಷನ್ ಸೂಕ್ತವಾದ ಸಾಕ್ಷ್ಯ ಒದಗಿಸಲು ಈಗಾಗಲೇ ವಿಫಲವಾಗಿದೆ ಅಂತ ಕಾಣ್ತದೆ. ಪ್ರಾಸಿಕ್ಯೂಷನ್ ವೈಫಲ್ಯತೆ ಈ ಒಂದು ತೀರ್ಪು ಬರಲಿಕ್ಕೆ ಇವತ್ತು ಕಾರಣ. ಯಾಕಂತ ಹೇಳಿದರೆ ಏನು ಘಟನೆ ನಡೆದಿದೆ ಬಹುಶಃ ಜಗತ್ತೇ ಇವತ್ತು ಅದಕ್ಕೆ ಸಾಕ್ಷಿ. ಸುಪ್ರೀಂ ಕೋರ್ಟ್ ಕೂಡ ತನ್ನ ಮೊನ್ನೆ ಜಡ್ಜ್ಮೆಂಟ್ ಹೇಳಿದೆ ಅದು ಅಪರಾಧ ಮತ್ತು ಕಾನೂನು ಉಲ್ಲಂಘನೆ. ಆದ ಕಾರಣ ಇವತ್ತು ಪ್ರಾಸಿಕ್ಯೂಷನ್ ಮುಂದಿನ ಹೇಗಿರುತ್ತೆ ನಾವು ಇವತ್ತು ನೋಡಬೇಕಾಗ್ತದೆ. ಮತ್ತು ಭಾರತ ಸಂವಿಧಾನಕ್ಕೆ ಅನುಗುಣವಾಗಿ ಬಹುಶಃ ಸರ್ಕಾರ ಮತ್ತು ಪ್ರಾಸಿಕ್ಯೂಷನ್ ಸೂಕ್ತವಾದ ಆ ಒಂದು ಕಾನೂನು ಹೋರಾಟ ಮಾಡ್ತದೆ ಅನ್ನೋ ವಿಶ್ವಾಸ ನಮಗೆ ಇದೆ. ತೀರ್ಮಾನಗಳು ನಿರೀಕ್ಷೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಕಳೆದ ಸುಪ್ರೀಂ ಕೋರ್ಟಿನ ನ್ಯಾಯ ತೀರ್ಮಾನ ಕೊಟ್ಟಂತವರು ಈಗ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಬಿಜೆಪಿಯಿಂದ ಆಯ್ಕೆಯಾಗಿಕೊಂಡು ಇದರ ಹಿಂದಿರುವ ಕಾನ್ಸ್ಪಿರಸಿ, ಇದರ ಹಿಂದೆ ಇರುವಂತಹ ಮಾತುಗಳು ನಮ್ಗೆ ಬಹಿರಂಗವಾಗ್ತದೆ. ಖಂಡಿತವಾಗಿಯೂ ಕೂಡ ಇದನ್ನು ಖಂಡಿಸಬೇಕು. ಎಲ್ಲಿ ಹೋಗ್ಬೇಕು ಸರ್? ನೀವು ಹೇಳಿ. ನ್ಯಾಯಕ್ಕಾಗಿ ಎಲ್ಲಿ ಹೋಗ್ಬೇಕು? ನ್ಯಾಯ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಬೀದಿಯಲ್ಲಿ ಕೇಳೋದು ಮತ್ತೆ ಕೇಳಬೇಕು, ಬೀದಿಯಲ್ಲಿ ಕೇಳೋದು ಮತ್ತೆ ಕೇಳಬೇಕು. ತೀರ್ಮಾನಗಳು ನಿರೀಕ್ಷೆ ಮಾಡಲಿಕ್ಕೂ ಕೂಡ ಸಾಧ್ಯ. ಪೇಜಾವರ ಕಿರಿಯ ಮಠಾಧೀಶರು ನೀಡಿರುವಂಥ ಹೇಳಿಕೆ ಅಥವಾ ಅನಂತರ UT ಖಾದರ್ ಮಾಜಿ ಸಚಿವರು ನೀಡಿರುವಂಥ ಹೇಳಿಕೆ, ಆಮೇಲೆ SDP ಅವರು ಮಂಗಳೂರಿನಲ್ಲಿ ಮಾಡಿದಂಥ ಪ್ರತಿಭಟನೆಯನ್ನು ನೋಡಿದ್ದಾರೆ. ನನ್ನ ಕೈಯಲ್ಲಿ ಇನ್ನೂ ಒಂದಷ್ಟು ಇಲ್ಲಿ ಹೇಳಿಕೆಗಳು ಬೇರೆ ಬೇರೆ ಪಕ್ಷಗಳು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ನೀಡಿರುವಂಥ ಹೇಳಿಕೆಗಳು ಕೂಡ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಜೊತೆಗೆ DMK ಇರ್ಬೋದು, TMC ಇರ್ಬೋದು, BJP ಇರ್ಬೋದು, ನಂತರ RSSನವರು ಕೂಡ RSSನ ಜನರಲ್ ಸೆಕ್ರೆಟರಿ ಸುರೇಶ್ ಬಯ್ಯಾಜಿ ಅವರೇ ಒಂದು ಹೇಳಿಕೆಯನ್ನು ಇವತ್ತು ಡೆಲ್ಲಿಯಲ್ಲಿ ನಾಗ್ಪುರದಲ್ಲಿ ಬಿಡುಗಡೆ ಮಾಡಿದ್ದಾರೆ ಮತ್ತು ಈ ಒಂದು ತೀರ್ಪನ್ನು ಅವರು ಸ್ವಾಗತಿಸಿದ್ದಾರೆ. ಇನ್ನು ಇಂಡಿಯನ್ ಯೂನಿಯನ್ ಆಫ್ ಮುಸ್ಲಿಂ ಲೀಗ್ ಅವರು ಈ ಒಂದು ತೀರ್ಪನ್ನು ತುಂಬ ವಿಷಾದಕರ ತೀರ್ಪು ಅಂತ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಕೂಡ ಈ ಒಂದು ತೀರ್ಪು ಸಮಾಧಾನಕರ ತೀರ್ಪು ಅಲ್ಲ ಅಂತ ಹೇಳಿದೆ. ಜೊತೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯ ಯೋಗಿ ಅವರು ಈ ಒಂದು ಈ ತೀರ್ಪನ್ನು ಸ್ವಾಗತಿಸಿದ್ದಾರೆ. ಜೊತೆಗೆ CPM ಪಕ್ಷ ಈ ಒಂದು ತೀರ್ಪನ್ನು ಇದು ಕೂಡ ವಿಷಾದಕರ ತೀರ್ಪು ಅಂತ ಹೇಳಿದೆ. ಇನ್ನು ಜೊತೆಗೆ DMK ಸ್ಟಾಲಿನ್ ಅವರು ಕೂಡ ಈ ಒಂದು ತೀರ್ಪನ್ನು ವಿಷಾದಕರ ಅಂತ ಹೇಳಿದ್ದಾರೆ. ಮತ್ತು ಅಸದುದ್ದೀನ್
OAC ಅವರು ಕೂಡ ಈ ಒಂದು ತೀರ್ಪನ್ನು ವಿಷಾದನೀಯ ತೀರ್ಪು ಅಂತ ಹೇಳಿದ್ದಾರೆ. ಒಟ್ಟು ಯಾಕಂದರೆ ಬೇರೆ ಬೇರೆ ವಲಯದಿಂದ ಈ ಒಂದು ತೀರ್ಪು ಬಗ್ಗೆ ಪರ ಮತ್ತು ವಿರೋಧವಾದಂಥ ಹೇಳಿಕೆ ಕೇಳಿ ಬಂದಿದೆ. ಸೊ ನಾವು ಈ ಒಂದು ಚರ್ಚೆ ಮಾಡೋ ಸಂದರ್ಭದಲ್ಲಿ ಆಗಲೇ ಚಂಗಪ್ಪ ಅವರೇ ಹೇಳಿದೆ, ಯಾಕಂತ ಹೇಳಿದ್ರೆ ಸುಮಾರು 28 ವರ್ಷಗಳ ಹಳೆಯ ಪ್ರಕರಣ ಇವತ್ತು ಈ ಒಂದು ಏನು ಅದರ ಅಂತಿಮ ತೀರ್ಪು ಬಂದಿದೆ. ಈಗ ಈ ತೀರ್ಪಿನ ಮೇಲೆ ಯಾಕಂದರೆ ಇಷ್ಟು ದೀರ್ಘವಾಗಿ ಒಂದು ಪ್ರಕರಣ ನಡೀತಾ ಹೋದಾಗ ಸಾಕ್ಷ್ಯಗಳು ನಾಶ ಆಗುವಂಥದ್ದು ಅಥವಾ ಕಳೆದು ಹೋಗುವಂಥದ್ದು ಅಥವಾ ವೀಕ್ ಆಗುವಂಥದ್ದು ಸಾಮಾನ್ಯವಾಗಿ ಘಟಿಸುವುದಿಲ್ವಾ? ನಾನು ಈ ಪ್ರಕರಣ ಅಂತಲ್ಲ, ಒಟ್ಟು ಪ್ರಕರಣವನ್ನು ಒಟ್ಟಾರೆಯಾಗಿ ನಾನು ಒಟ್ಟಾರೆಯಾಗಿ ಹೇಳ್ತಾ ಇದ್ದೇನೆ. ಈ ಪ್ರಕರಣ ಅಂತಲ್ಲ, ಈಗ ಆಡಿಯೋ ವಿಡಿಯೋದ ಬಗ್ಗೆ ತಾವು ಹೇಳಿದಿರಿ, ಏನು ತೀರ್ಪು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆಡಿಯೋ ವಿಡಿಯೋ ಏನಿದೆ ಅದು ವರ್ಷ ಹೋದಾಗೆ ಅದರ ಕ್ವಾಲಿಟಿ ಕಡಿಮೆ ಆಗ್ತಾ ಬರ್ತದೆ. ಹೌದು, ಅದು ಕೋರ್ಟ್ನಲ್ಲಿ ಸಾಕ್ಷ್ಯ ಬರುವಂಥ ಸಮಯದಲ್ಲಿ ಅಷ್ಟೇ ಅದರಲ್ಲಿ ಕ್ಲಿಯರ್ ಆಗಿರೋದಿಲ್ಲ ಒಂದು. ಮತ್ತೆ ಅದಕ್ಕೆಲ್ಲಕ್ಕೂ ಹೆಚ್ಚಾಗಿ FSL ರಿಪೋರ್ಟ್, ಅದರ ಬಗ್ಗೆ ವಿಶ್ಲೇಷಣೆ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಂತಹ ವರದಿ ಏನಿದೆ, ಆ ವರದಿ ಆಧಾರದಲ್ಲಿ ಸಾಕ್ಷ್ಯವನ್ನು ಅವರು ಬಂದು ಕೊಡ್ತಾರೆ. ಆ ಸಾಕ್ಷ್ಯ ಬಹಳ ಮುಖ್ಯ. ಅವ್ರು ವಿಶ್ಲೇಷಣೆ ಮಾಡಿರ್ತಾರೆ, ಅದರ ಆಡಿಯೋ ಸರಿ ಇಲ್ಲ, ಇಷ್ಟು ವಾಯ್ಸ್ ಸರಿಯಾಗಿ ಕೇಳೋದಿಲ್ಲ, ವಿಸಿಬಿಲಿಟಿ ಚೆನ್ನಾಗಿಲ್ಲ, ಇದರ ಬಗ್ಗೆ ಎಲ್ಲ ಒಂದು ವಿಸ್ತೃತವಾದಂತಹ ವರದಿಯನ್ನು ಕೋರ್ಟಿಗೆ ಸಲ್ಲಿಸಿ ಸಾಕ್ಷ್ಯ ಕೊಡುವಂಥದ್ದು, ಆ ಸಾಕ್ಷ್ಯ ಕೂಡ ಬಹಳ ಮುಖ್ಯ. ವಿಶೇಷವಾಗಿ ಈ ಪ್ರಕರಣದಲ್ಲಿ ಕಾನ್ಸ್ಪಿರಸಿಗೆ ಬಹಳ ಪ್ರಮುಖ ಸ್ಥಾನವನ್ನು ಕೊಟ್ಟಿದೆ. ಕಾನ್ಸ್ಪಿರಸಿ, ದೇರ್ ಮಸ್ಟ್ ಬಿ ಮೀಟಿಂಗ್ ಆಫ್ ಮೈಂಡ್ಸ್. ಇಷ್ಟು ಜನ ನಾಯಕರಲ್ಲಿ ಮೀಟಿಂಗ್ ಆಫ್ ಮೈಂಡ್ಸ್, ಎಲ್ಲಿ ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿ ಈ ರೀತಿ ಮಸೀದಿಯನ್ನು ಒಡಿಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ಕೈಗೊಂಡದ್ದು, ಅದಕ್ಕೆ ಪೂರಕವಾದಂತ ಸಾಕ್ಷ್ಯ ಬೇಕು. ಆ ಸಾಕ್ಷ್ಯ ಬಹುಶಃ ಇಲ್ಲ ಈ ಪ್ರಕರಣದಲ್ಲಿ ಇಲ್ಲ ಅಂತ ಕಾಣುತ್ತೆ. ಓದಿ ನೋಡಬೇಕು. ಅಲ್ಲ, ಅದನ್ನು ಇವತ್ತಿನ ಜಜ್ಮೆಂಟ್ ಅಲ್ಲಿ ಅವರು ಬಾರಿ ಸ್ಪಷ್ಟವಾಗಿ ಹೇಳುವಂತದ್ದು ಕೂಡ, ಆರೋಪಿಗಳ ಕೃತ್ಯವನ್ನು ಪುಷ್ಟೀಕರಿಸುವ ಸಾಕ್ಷ್ಯಗಳ ಕೊರತೆ ಇದೆ ಅಂತ. ಪುಷ್ಟೀಕರಿಸುವ ಸಾಕ್ಷ್ಯಗಳ ಕೊರತೆ ಅಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ನೋಡಿರುವಂತಹ ವ್ಯಕ್ತಿಗಳು. ಹಾಗೆ ಈಗ ಪೊಲೀಸ್ನವರು 161 ಸ್ಟೇಟ್ಮೆಂಟ್ ಅಂತ ಮಾಡ್ತಾರೆ. ಪ್ರತಿಯೊಬ್ಬ ವಿಟ್ನೆಸ್ ಅನ್ನು ಕೇಳ್ತಾರೆ, ವಿಚಾರಣೆ ಮಾಡಿ ನೀನಿದ್ಯಾ ಅಲ್ಲಿ, ಏನು ಎಷ್ಟು ಗಂಟೆಗೆ ಏನಾಯ್ತು, ಘಟನೆಗಳ ಬಗ್ಗೆ ವಿವರವನ್ನ ಅವನ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ತಾರೆ. ಅದಕ್ಕೆ 161 ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಆ ಸ್ಟೇಟ್ಮೆಂಟ್ ಹೇಗಿದೆ ಅದಕ್ಕೆ ಪೂರಕವಾಗಿ ಬಂದು ಕೋರ್ಟಲ್ಲಿ ಅದೇ ರೀತಿಯನ್ನು ಹೇಳಬೇಕು. ಕೋರ್ಟಿಗೆ ಬರುವಾಗ ತಬ್ಬಿಬಾದ್ರೆ ಕಷ್ಟ, ಅಥವಾ ಪೊಲೀಸ್ನವರೇ ಬರ್ಕೊಂಡು ಬಂದು ಒಂದು ವಿಟ್ನೆಸ್ ಅವನಿಗೆ ಏನು ಗೊತ್ತಿರೋದಿಲ್ಲ, ಸಡನ್ ಅವನಿಗೆ ಸಮನ್ಸ್ ಹೋಗ್ತದೆ, ಕೋರ್ಟಿಗೆ ಬರ್ತಾನೆ, ಅವನಿಗೆ ಗೊತ್ತಿದ್ದ ವಿಚಾರ ಹೇಳ್ತಾನೆ, ಪೊಲೀಸರು ಬರ್ದದೊಂದು ಬೇರೆ, ಅವನು ಹೇಳುವಂತ ವಿಚಾರ ಬೇರೆ. ಸೊ ಹಾಗಿರುವಾಗ ವ್ಯತಿರಿಕ್ತವಾದಂತಹ ಸಾಕ್ಷ್ಯ ಬರುತ್ತೆ. ವಕೀಲರು ಕೂಡ ಮಾಡುವಾಗ ಕೂಡ ಬಹುಶಃ ಒಂದಷ್ಟು ನರ್ವಸ್ ಆಗಿಯೋ ಅಥವಾ ಕ್ರಾಸ್ ಎಕ್ಸಾಮ್ ಮಾಡುವಾಗ, ಕ್ರಾಸ್ ಎಕ್ಸಾಮ್ ಮಾಡೋದಕ್ಕೆ ಟು ಎಲುಸಿಯೇಟ್ ಟ್ರುತ್ ಅಂತ ಹೇಳ್ತೇವೆ ನಾವು, ಸತ್ಯವನ್ನ ಇದು ಮಾಡುವಂಥದ್ದು, ಶೋಧಿಸಿ ಪಡೆಯುವಂಥದ್ದು ನಾವು, ಅದರ ಪ್ರಯತ್ನ ಸಾಕ್ಷ್ಯ ಇದು ಮಾಡುವಂಥದ್ದು ಕ್ರಾಸ್ ಎಕ್ಸಾಮಿನೇಷನ್. ಸೊ ಆಗ ಕೂಡ ಕೆಲವು ತಬ್ಬಿಬ್ಬಾಗುವುದು ಉಂಟು, ಆಗ ಸತ್ಯ ಸುಳ್ಳು ಹೇಳಿದ ವಿಚಾರ ಸತ್ಯ ವಿಚಾರಗಳನ್ನು ಆಗ ಬರುವುದುಂಟು, ಅದೆಲ್ಲ ಇದೆ ಸಾಕ್ಷ್ಯದಲ್ಲಿ. ಸೊ ಬೇರೆ ಬೇರೆ ಅಂಶಗಳು ಇದರಲ್ಲಿ ಅಡಗಿದೆ. ಪ್ರತ್ಯಕ್ಷ ಸಾಕ್ಷಿ ಹೇಳಿದಕ್ಕೆ ಪರೋಕ್ಷ ಸಾಕ್ಷಿಗಳು ಪೂರಕ ಆಗಿರಬೇಕು, ಮಾಜರ್ ಸಾಕ್ಷಿಯು ಅದಕ್ಕೆ ಪೂರಕ ಆಗಿರಬೇಕು, FSL ಸಾಕ್ಷಿ ಅದಕ್ಕೆ ಪೂರಕ ಆಗಿರಬೇಕು, ಹಾಗೆ ಪೊಲೀಸ್ ಸಾಕ್ಷ್ಯಗಳು ಕೂಡ ಅದಕ್ಕೆ ಪೂರಕ ಆಗಿದ್ದರೆ ಮಾತ್ರ ಇದು ಇಟ್ ಈಸ್ ಲೈಕ್ ಎ ಮೂರಿಂಗ್ಸ್, ಒಂದು ಚೈನ್ ಇದ್ದಾಗೆ. ಈ ಚೈನಲ್ಲಿ ಹಲವಾರು ಒಂದು ಚೈನಲ್ಲಿ ಇರುತ್ತಲ್ಲ, ಏನ್ ಹೇಳ್ತಾರೆ ಅದಕ್ಕೆ, ಒಂದೊಂದು ಕೊಂಡಿಗಳು, ಆ ಕೊಂಡಿ ಕಳಚಿ ಬಿಟ್ರೆ ಕಷ್ಟ. ಒಂದೊಂದು ಕೊಂಡಿಗೆ ಪ್ರತ್ಯಕ್ಷ ಸಾಕ್ಷಿ, ಪರೋಕ್ಷ ಸಾಕ್ಷಿ, ಮಹಜರ್ ಸಾಕ್ಷಿ, ಪಂಚನಾಮೆ ಸಾಕ್ಷಿ ಇತ್ಯಾದಿ ಎಲ್ಲ ಸಾಕ್ಷ್ಯಗಳು ಒಂದಕ್ಕೆ ಒಂದು ಪೋಣಿಸಿಕೊಂಡಿದ್ರೆ ಮಾತ್ರ ಸಾಕ್ಷ್ಯ ಪ್ರೂವ್ ಆಗುತ್ತೆ. ಕ್ಲಿಂಚಿಂಗ್ ಕೋಜೆಂಟ್ ಎವಿಡೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ನೀವು ಹೇಳೋ ಪ್ರಕಾರ ಮತ್ತು ವಾಸ್ತವ ಕೂಡ ಯಾವುದೇ ಸಂಶಯಕ್ಕೆ ಆಸ್ಪದ ಕೊಡದಂತಹ ಸಾಕ್ಷ್ಯ ಇರಬೇಕು. ಈಗ ನೀವು ಓಕೆ ಈಗ ಅಂದ್ರೆ ನೀವು ಹೇಳುವಂಥದ್ದು ಮತ್ತು ನಮ್ಮ ಏನು ಕಾನೂನು ವ್ಯವಸ್ಥೆಯಲ್ಲಿ ಕೂಡ ಒಂದು ಘಟನೆ ಅದು ನಿಜವಾಗಿ ನಡೆದೇ ಇದ್ರೂ ಕೂಡ ಅಲ್ಲಿ ಅಂತಿಮವಾಗಿ ನ್ಯಾಯಾಲಯಕ್ಕೆ ಬರುವ ಸಂದರ್ಭದಲ್ಲಿ ಎಲ್ಲ ಸಾಕ್ಷಿಗಳು, ಸಾಕ್ಷ್ಯಾಧಾರಗಳು ಅದು ಸ್ಪಷ್ಟವಾಗಿದ್ದರೆ ಮಾತ್ರ ಒಂದು ಏನು ಘಟನೆ ಬಗ್ಗೆ ತೀರ್ಪು ಏನು ಬರಬಹುದು ಅಂತ. ಯಾಕಂತ ಹೇಳಿದ್ರೆ ಸಾಮಾನ್ಯ ಒಂದು ಮರ್ಡರ್ ಅನ್ನು ಕೂಡ ಸಾರ್ವಜನಿಕ ಪ್ಲೇಸ್ ಅಲ್ಲಿ ನಡೆದ್ರು ಕೂಡ ಯಾಕಂದ್ರೆ ನೂರಾರು ಮಂದಿ ಬಿಟ್ಟು ಹೋಗುತ್ತೆ. ಕಾರಣ ಅಂದ್ರೆ ಬೇರೆ ಬೇರೆ ಇರುತ್ತೆ. ಈಗ ಪ್ರತ್ಯಕ್ಷ ಸಾಕ್ಷಿಗಳು ಬಂದು ಸಾಕ್ಷ್ಯವನ್ನು ಅವರು ಹೇಳಿದಾಗೆ ಪೊಲೀಸರಿಗೆ ಹೇಳಿದಾಗೆ ಕೊಡುವುದಿಲ್ಲ, ಅಥವಾ ಪೊಲೀಸರು ಅಂತ ಸಾಕ್ಷಿಯದು ರೆಕಾರ್ಡೇ ಮಾಡಿರೋದಿಲ್ಲ, ಬಟ್ ಅವನಿಗೆ ಸಮನ್ಸ್ ಹೋಗ್ತದೆ, ಅವ್ನು ಗೊತ್ತಿರೋದನ್ನ ಅವನು ಬಂದು ಹೇಳ್ತಾನೆ. ಸೊ ಹೀಗೆಲ್ಲ ಹಲವಾರು ಘಟನೆಗಳದರಲ್ಲಿ ಅಡಕವಾಗಿರ್ತದೆ. ಸೊ ಆ ಘಟನೆಗಳನ್ನ ಬಿಡಿ ಬಿಡಿಯಾಗಿ ಕ್ರಾಸ್ ಎಕ್ಸಾಮ್ ನಲ್ಲಿ ನಾವು ಡಿಫೆನ್ಸ್ ಎವಿಡೆನ್ಸ್ ತರ್ತಾರೆ. ಸೊ ಆಗ ಎರಡರ ಜಂಜಾಟದಲ್ಲಿ ಸತ್ಯವನ್ನ ಹೆಕ್ಕಿ ತೀರ್ಪು ಕೊಡುವಂಥದ್ದು ನ್ಯಾಯಾಧೀಶರ ಕೆಲಸ. ನ್ಯಾಯಾಧೀಶರು FIR ಕರೆಕ್ಟ್ ಆಗಿಬಿಟ್ಟಿದೆ,
ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ ಮಾತ್ರಕ್ಕೆ ಕೇಸ್ ಸಾಬೀತಾಗುದಿಲ್ಲ. ಅದೀಗ ಪಂಚಾಯತಿ ಕಟ್ಟಲಾಗುವಂಥದ್ದು, ನೀನು ತಪ್ಪು ಮಾಡಿದ್ಯಾ ಅಲ್ಲಿ ನೋಡಿದ್ದಾರೆ ಅಂತ ಹೇಳಿ ಆಗ ಪಂಚಾಯತಿ ಕಟ್ಟೆಲಿ. ಅದಕ್ಕೆ ಕೋರ್ಟ್ ಇರುವಂಥದ್ದು, ನ್ಯಾಯಾಧೀಶರು ಇರುವಂಥದ್ದು. ಅದ್ರ ನೋಡಿ CRPC ಇದೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ, IPC ಸೆಕ್ಷನ್ಗಳಿದೆ, ಅದರ ನಂತರ ಸಾಕ್ಷ್ಯ ನಿಯಮ ಇದೆ, ಎವಿಡೆನ್ಸ್ ಆಕ್ಟ್ ಇದೆ. ಎವಿಡೆನ್ಸ್ ಆಕ್ಟ್ಗೆ ಅದಕ್ಕೆ ಪೂರಕವಾಗಿ ಕೋರ್ಟ್ನಲ್ಲಿ ವ್ಯಾಜ್ಯಗಳನ್ನು ನಾವು ನಡೆಸ್ತೇವೆ. ಸೊ ಅದೆಲ್ಲ ಕೂಡಿ ಬಂದರೆ ಮಾತ್ರ ತೀರ್ಪು ಸರಿಯಾದ ತೀರ್ಪು ಬರುತ್ತೆ. ಎಲ್ಲ ಕೂಡಿ ಬಂದರೆ ಶಿಕ್ಷೆ ಆಗೋದು ಆಗುತ್ತೆ. ಕೂಡಿ ಬರದಿದ್ದರೆ ಚೈನ್ ಲಿಂಕ್ ಕಟ್ಟಾದ್ರೆ ಏನಾಗುತ್ತೆ, ಹಾಗೆ ಆಗುತ್ತೆ. ಎಸ್ ಬಟ್ ಈ ಒಂದು ಕಾನೂನಿನ ಈ ಒಂದು ವಿಚಾರ ಬಹುಶಃ ಒಂದು ಘಟನೆಯಲ್ಲಿ ಭಾಗಿಯಾಗುವವರಿಗೆ ಕೂಡ ಭಾರಿ ಡೀಪ್ ಆಗಿ ಗೊತ್ತಿರ್ತದೆ ಅಂತ ಅನಿಸ್ತದೆ. ನಾವು ಸಾರ್ವಜನಿಕವಾಗಿ ಅಥವಾ ದೊಡ್ಡ ಮಾಬ್ ಸೇರಿಕೊಂಡು ಇಂಥ ಒಂದು ಘಟನೆಗಳನ್ನು ಮಾಡಿದರೆ ಕಾನೂನಿನ ಕುಡುಕಿಯಿಂದ ಕೂಡ ತಪ್ಪಿಸಿಕೊಳ್ಳಿಕ್ಕೆ ಕೂಡ ಹೌದು. ಈ ಮಾಬ್ ವೈಲೆನ್ಸ್ ನಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಬಹಳ ಸುಲಭ. ಅಂದ್ರೆ ನಮಗೆ ಈಗ ನಾವು ಎಲ್ಲಾ ಕೇಸ್ಗಳಲ್ಲಿ ಮಾಬ್ ವೈಲೆನ್ಸ್ ಅಲ್ಲಿ ನೋಡ್ತೇವೆ. ಮಾಬ್ ವೈಲೆನ್ಸ್ ಅಲ್ಲಿ ಪೊಲೀಸ್ನವರು ತರಾತುರಿಯಲ್ಲಿ 100 ಜನ ಆರೋಪಿಗಳು ಮತ್ತು ಇತರರು ಅಂತ ಹಾಕ್ಬಿಡ್ತಾರೆ. 100 ಜನ ಒಂದು 10-20 ಜನ ಇಟ್ಕೊಂಡು ಬರ್ತಾರೆ, ಸರೆಂಡರ್ ಮಾಡ್ಕೊಳ್ತಾರೆ. ಯಾರು ಇದ್ದವರು ಇಲ್ಲದವ್ರನ್ನು ಎಲ್ಲರನ್ನೂ ಸೇರಿಸಿ ಹಾಕ್ತಾರೆ. ಅಲ್ಲಿ ನೈಜ ಸಾಕ್ಷ್ಯ ಬೇಕು ಕೋರ್ಟ್ನಲ್ಲಿ. ಯಾಕಂತ ಹೇಳಿದ್ರೆ ಅದೇ ಈ ಪ್ರಕರಣದಲ್ಲಿ ಕೂಡ ಆರಂಭದಲ್ಲಿ 2 ಕೇಸುಗಳು ದಾಖಲಾಗಿದೆ, FIR ಆಗ್ತದೆ. ಒಂದು ಕರಸೇವಕರು ಮಾಬ್ ತುಂಬಾ ದೊಡ್ಡ ಸಂಖ್ಯೆ, ಮತ್ತು ಈ ಒಂದು ಪರ್ಟಿಕ್ಯುಲರ್ ಆಗಿ 48 ಮಂದಿ ಮೇಲೆ ಅಂತ. ಈಗ ಇನ್ನೊಂದು ವಿಚಾರ ನಾವೀಗ ಬರೆದಿದ್ದಾರೆ. ಈಗ ಇತ್ತೀಚೆಗಷ್ಟೇ ಏನು ಅಯೋಧ್ಯೆ ರಾಮ ಜನ್ಮಭೂಮಿ ರಾಮ ಮಂದಿರದ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು. ರಾಮ ಮಂದಿರವನ್ನು ಅಲ್ಲೇ ಮಾಡಬೇಕಾ ಮಾಡಬಾರದು ಅನ್ನೊಂದು ತಕರಾರಿನ ಮೇಲೆ ಅಂತಿಮವಾಗಿ ರಾಮ ಮಂದಿರವನ್ನು ಅಲ್ಲೇ ಮಾಡುವಂಥದ್ದು ತೀರ್ಪು ಇತ್ತೀಚೆಗೆ ಬಂದಂಥದ್ದು, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆ ತೀರ್ಪು ನೀಡುವ ಸಂದರ್ಭದಲ್ಲಿ ಒಂದು ಭಾರಿ ಇಂಪಾರ್ಟೆಂಟ್ ಆದ ಒಂದು ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಮಾಡಿತ್ತು. ಏನೆಯೋ ನೀವೀಗ ಅಲ್ಲಿ ರಾಮ ಮಂದಿರ ಮಾಡೋದು ಎಲ್ಲವೂ ಸರಿಯೇ, ಆದರೆ ಅಲ್ಲಿ ಅದಕ್ಕಿಂತ ಪೂರ್ವವಾಗಿ ಇದ್ದಂಥ ಬಾಬರಿ ಮಸೀದಿಯನ್ನು ಕೆಡವಿದ್ದು ಮಾತ್ರ ಅಪರಾಧ ಅಂತ ಹೇಳಿತ್ತು. ಸೊ ಆ ಒಂದು ವಿಚಾರವನ್ನು ಇವತ್ತು ಏನು ಅನೇಕ ಮಂದಿ ಬೇರೆ ಬೇರೆ ರಾಜಕೀಯ ಪಕ್ಷದವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಒಂದು ಕಡೆ ಒಂದು ಪ್ರಕರಣವನ್ನು ಅಪರಾಧ ಅಂತ ಕೂಡ ಹೇಳ್ತೀರಿ, ಇನ್ನೊಂದು ಕಡೆ ಅಪರಾಧಿಗಳನ್ನು ಬಿಡುಗಡೆ ಕೂಡ ಮಾಡ್ತೀರಿ ಅಂತ. ಈಗ ನಾನು ಕೂಡ ಅದೇ ಇದು ನೋಡಿ, ನಾವು ಅದನ್ನ ಮಸ್ಟ್ ಸಪರೇಟ್ ಗ್ರೈನ್ ಔಟ್ ಆಫ್ ಚಾಫ್ ಅಂತ ಹೇಳ್ತೇವೆ. ಈ ಹೊಟ್ಟಿನಿಂದ ಕಾಳನ್ನ ಬೇರ್ಪಡಿಸುವಂತ ಕೆಲಸ ಮಾಡಬೇಕು. ಏನಾಗಿದೆ, ಅವ್ರು ಕೊಟ್ಟಂತ ತೀರ್ಪು ಸಿವಿಲ್ ಡಿಸ್ಪ್ಯೂಟ್ ನಲ್ಲಿ ಆ ಜಾಗದ ತಕರಾರು ಅದು ಮಾಡಿದ್ದು ಯಾರು ಒಪ್ಪುದಿಲ್ಲ. ಸಾರ್ವಜನಿಕರು ಯಾವುದೋ ಒಂದು ಪ್ರಜ್ಞಾವಂತರು ಯಾರೇ ಆಗಿರ್ಲಿ ಹಾಗೆ ಮಾಡಿದ್ದು ತಪ್ಪು ಅಂತ ಹೇಳ್ತಾರೆ. ತಪ್ಪೇ. ಆದ್ರೆ ಯಾರು ತಪ್ಪು ಮಾಡಿದ್ದಾರೆ ಅದನ್ನ ಸಾಬೀತು ಮಾಡ್ಬೇಕಲ್ಲ. ಯಾರೊಬ್ಬ ಟಾಮ್ ಡಿಕ್ ಅಂಡ್ ಹ್ಯಾರಿ ಹೆಸರೆಲ್ಲ ಹೇಳಿ ಅವ್ರು ಇಲ್ಲದಿದ್ದರೆ ಅವರ ಮೇಲೆ ಸಾಬೀತು ಮಾಡಿದ್ರೆ ನಿರಪರಾಧಿಗೆ ಶಿಕ್ಷೆ ಆಗ್ತದೆ. ಸೊ ಅದಕ್ಕೆ ಕೋರ್ಟ್ನಲ್ಲಿ ಎಲ್ಲ ಸಾಕ್ಷ್ಯಗಳ ಆಧಾರದಲ್ಲಿ ಒಂದು ತೀರ್ಪನ್ನು ಕೊಡ್ತಾರೆ. ಸೊ ಅದರಿಂದ ಇದರಲ್ಲಿ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡುವಂಥದ್ದು ಮುಖ್ಯ, ಆ ಸಾಕ್ಷ್ಯಗಳಿಂದ ಹೇಳಿಸುವಂಥದ್ದು ಮುಖ್ಯ. ಎಲ್ಲ ಸಾಕ್ಷ್ಯಗಳನ್ನ ಕ್ರೋಢೀಕರಿಸಿ ಟೈಮ್ಲಿ ಅದಕ್ಕೆ ಸಾಕ್ಷ್ಯ ಕೊಟ್ಟರೆ ಅದಕ್ಕೆ ಬೆಲೆ ಇರ್ತದೆ. ಇದು 28 ವರ್ಷ ಆದಾಗ ಅರ್ಧಕ್ಕರ್ಧ ಸಾಕ್ಷ್ಯ ನಾಶ ಆಗಿರ್ತಾರೆ, ಸುಮಾರು ಜನ ಸತ್ತೋಗಿರ್ತಾರೆ, ಸುಮಾರು ಜನ ಮರ್ತೋಗಿರ್ತಾರೆ, ಏನೋ ವಿಷಯ ಅಂತ ಗೊತ್ತಿರೋದಿಲ್ಲ. ಅವ್ರು ಗೊತ್ತಿದ್ದಾನ ಅರ್ಧಂಬರ್ಧ ನೆನಪಿಲ್ತಿದ್ರು ಬಂದು ಸಾಕ್ಷ್ಯ ಹೇಳ್ತಾರೆ. ಸೊ ಅದರಿಂದ ಕೇಸು ಬಿದ್ದು ಹೋಗ್ಲಿಕ್ಕೆ ಕಾರಣ ಆಯ್ತು ಅಂತ ನನ್ನ ಅನಿಸಿಕೆ. ಅದೇ ಕರೆಕ್ಟ್. ಯಾಕಂತ ಹೇಳಿದ್ರೆ ಪ್ರಕರಣದಲ್ಲೇ 14 ಮಂದಿ ಈಗಾಗಲೇ ತೀರಿಕೊಂಡಿದ್ದಾರೆ. ಹೌದು. ಮತ್ತೆ ಇನ್ನೊಂದು ವಿಚಾರ ಇಲ್ಲಿ ಯಾಕಂತ ಹೇಳಿದ್ರೆ ಈಗ ನಾನು ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಯಾಕಂತ ಹೇಳಿದ್ರೆ ಒಂದು ಪ್ರಕರಣದ ಬಗ್ಗೆ, ಕರಸೇವಕರ ಬಗ್ಗೆ ಇವತ್ತು ಆ ಕೋರ್ಟ್ ಉಲ್ಲೇಖ ಮಾಡಿದ ಶಬ್ದಗಳು, ವಾಕ್ಯಗಳು ಭಾರಿ ಜಿಜ್ಞಾಸೆ ಮಾಡುವಂಥದ್ದು ಇದೆ. ನಾವು ಒಂದು ಸಣ್ಣ ಬ್ರೇಕ್ ತಗೊಂಡು ನಂತರ ಈ ಒಂದು ಚರ್ಚೆನ ಮತ್ತೆ ಮುಂದುವರಿಸುವ. ವೀಕ್ಷಕರೇ, ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಅದೇ ಈ ಒಂದು ಫೈನಲ್ ಜಡ್ಜ್ಮೆಂಟ್ ಈ ಒಂದು ಸಂವಾದ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂಥ SP ಚಂಗಪ್ಪ ಅವರಿದ್ದಾರೆ. ಈಗಾಗಲೇ ನಾವು ಈ ಒಂದು ಅಯೋಧ್ಯೆ ಬಾಬರಿ ಮಸೀದಿ ಈ ಒಂದು ಉರುಳಿಸಿದಂಥ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಇವತ್ತು CBI ನ್ಯಾಯಾಲಯ ವಿಶೇಷ ಲಕ್ನೋ ನೀಡಿದಂಥ ಒಂದು ತೀರ್ಪು ಏನಿದೆ, ಆ ತೀರ್ಪಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ, ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಈ ತೀರ್ಪಿಗೆ
ದೇಶವ್ಯಾಪಿಯಾಗಿ ಪರ ಮತ್ತು ವಿರೋಧ ಬಂದಿದೆ. ಹಾಗಿದ್ದರೂ ಕೂಡ ನಾವು ಒಂದು ಆ ತೀರ್ಪನ್ನು ವಿಶ್ಲೇಷಣೆ ಮಾಡುವಂಥದ್ದು ಒಂದಷ್ಟು ಏನು ತೀರ್ಪು ಯಾವ ರೀತಿ ಕೊಟ್ಟಿರ್ತಾರೆ, ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿರ್ತಾರೆ, ಸಾಕ್ಷ್ಯಗಳು ಹೇಗೆ ಸಂಗ್ರಹಿಸ್ತಾರೆ, ಈ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಚಂಗಪ್ಪ ಅವರು ಹೇಳಿದರು, ಯಾಕಂತ ಹೇಳಿದ್ರೆ ಸುದೀರ್ಘ ಕಾಲ 28 ವರ್ಷಗಳ ಕಾಲ ವಿಚಾರಣೆ ನಡೆದಾಗ ಕೆಲವೊಮ್ಮೆ ಒಂದಷ್ಟು ಸಾಕ್ಷ್ಯಗಳು ವೀಕ್ ಆಗುವಂಥ ಸಾಧ್ಯತೆಗಳೆಲ್ಲ ಇರ್ತದೆ ಅಂತ, ಅದು ಸ್ವಾಭಾವಿಕ ಕೂಡ. ಬಟ್ ವೀಕ್ಷಕರು, ನಾನು ಇಲ್ಲಿ ಮತ್ತೊಂದು ಗಮನ ಸೆಳೆಯಬೇಕಾದಂಥ ವಿಚಾರ, ಇವತ್ತು ಕೋರ್ಟ್ ಹೇಳಿದಂಥ ಒಂದು ವಿಚಾರವನ್ನು ನಾನು ವಕೀಲರ ಮುಂದೆ ಕೂಡ ಇದನ್ನು ಹೇಳ್ತಾ ಇದ್ದೇನೆ. ತೀರ್ಪಿನಲ್ಲಿ ಹೇಳುವಂಥದ್ದು, ಘಟನೆ ಪೂರ್ವಯೋಜಿತವಾಗಿರಲಿಲ್ಲ. ಸಮಾಜಘಾತುಕ ಶಕ್ತಿಗಳು ಮಸೀದಿಯ ಮೇಲೆ ಹತ್ತಿದ್ದರು. ಈ ಸಮಾಜಘಾತುಕ ಶಕ್ತಿಗಳನ್ನು ತಡೆಯಲು ಆರೋಪಿಗಳು, ಅಂದರೆ ಈ ಒಂದು ಇಲ್ಲಿ ನಾಯಕರುಗಳನ್ನು ಅವರು ಆರೋಪಿಗಳಂತ ಹೇಳುವಂಥದ್ದು. ಈ ಸಮಾಜಘಾತಕ ಶಕ್ತಿಗಳು ಈ ಮಸೀದಿಯ ಮೇಲೆ ಹತ್ತಿದ್ದಂಥ ಆರೋಪಿಗಳ ಸಮಾಜಘಾತಕ ಶಕ್ತಿಗಳನ್ನು ತಡೆಯಲು ಪ್ರಯತ್ನಿಸಿದ್ದರು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಈಗ ಈ ಅವರು ಬಳಸಿರುವಂಥ ಪದ ಇದೆ ಅಲ್ವ, ಸಮಾಜಘಾತುಕ ಶಕ್ತಿಗಳು ಅಂತ. ಇಷ್ಟು ತನಕ ಕರಸೇವಕರು ಅಂತ ಹೇಳಿಕೊಳ್ಳಲಾಗ್ತಾ ಇತ್ತು, ಬಳಸಲಾಗ್ತಾ ಇತ್ತು. ಸಡನ್ನಾಗಿ ಈಗ ಸಮಾಜಘಾತಕ ಶಕ್ತಿಗಳು ಅಂತ ಅವ್ರು ಆಗಿಬಿಟ್ರು. ಇದು ಈಗ ನಾನು ನಾಳೆಗೆ ಇದರ ರಿಪರ್ಕೇಷನ್ ಹೇಗೆ ಇರ್ತದೆ ಅಂತ ನಾನು ಕೇಳೋದು. ಅಲ್ಲ, ಈ ಕೋರ್ಟಿನ ವ್ಯೂ ಇಸ್ ಕ್ವೈಟ್ ಡಿಫ್ರೆಂಟ್. ಈಗ ಸಾರ್ವಜನಿಕವಾಗಿ ನಾವು ಕರಸೇವಕರು ಅಂತ ಹೇಳ್ತೇವೆ. ಕೆಲವು ಅದಕ್ಕೆ ಇರುವಂತಹ ಸಂಘಟನೆಗಳಂತೂ ಅವರು ಕರಸೇವಕರು ಅಂತೇಳಿ ಅವ್ರನ್ನ ಗ್ಲೋರಿಫೈ ಮಾಡ್ತಾರೆ. ಕೋರ್ಟ್ನ ಕಣ್ಣಿಗೆ ಇದು ತಾವು ನೋಡಿದಿರಲ್ಲ, ಘಟನೆ ಮಾತ್ರ, ಆ ಘಟನೆ ಸೀಮಿತವಾಗಿ ಮಾತನಾಡ್ತಾರೆ. ಇಲ್ಲಿಗೆ ಇವರು ಪ್ರಚೋದನೆ ಮಾಡಿದಾರ ನಾಯಕರು ಇಲ್ವಾ ಅಂತ ಈ ಪ್ರಕರಣದಲ್ಲಿ. ಅದರಲ್ಲಿ ಕಾಮನ್ ಇಂಟೆನ್ಷನ್ ಇದೆಯಾ, ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಕೂತು ಕಾನ್ಸ್ಪಿರಸಿ ಏನಿದೆ ಕಾನ್ಸ್ಪಿರಸಿ ಮಾಡಿದಾರ, ಸಂಚು ರೂಪಿಸಿದ್ದಾರ, ಅದು ಸಾಬೀತಾಗ್ಲಿಲ್ಲ. ಈ ಒಳಸಂಚು ರೂಪಿಸಿದ್ರ ಬಗ್ಗೆ ದೇರ್ ಮಸ್ಟ್ ಬಿ ಪಾಸಿಟಿವ್ ಎವಿಡೆನ್ಸ್ ಅಂತ ಹೇಳ್ತಾರೆ. ಸ್ಪಷ್ಟವಾದಂತಹ ಇದು ಬೇಕು, ಸಾಕ್ಷ್ಯ ಬೇಕು ಅದಕ್ಕೆ. ಹಾಗೆ ಹೇಳ್ತಿದ್ರೆ ಅದು ಪ್ರೂವ್ ಆಗುದಿಲ್ಲ. ನಾನೀಗ ಕಾನೂನು ರೀತಿಯಲ್ಲಿ ಮಾತಾಡ್ತಾ ಇದ್ದೇನೆ, ಬೇರೆ ಯಾರೇ ಯಾವುದಕ್ಕೆ ಒಂದು ಸೀಮಿತವಾಗಿ ನಾನು ಮಾತಾಡ್ತಾ ಇಲ್ಲ, ಯಾವುದೇ ಒಂದು ರಿಲಿಜಿಯನ್ಗೆ ಅಲ್ಲ. ನಮ್ಮ ಇವತ್ತಿನ ಸಂವಾದ ಕೂಡ ಯಾವುದೇ ಧರ್ಮದ ಪರ ವಿರೋಧ ಕೂಡ ಅಲ್ಲ, ಯಾವುದೇ ರಾಜಕೀಯ ಪಕ್ಷದ ಪರ ವಿರೋಧ ಕೂಡ ಅಲ್ಲ, ಮತ್ತೆ ಅಂತಿಮವಾಗಿ ಈ ಒಂದು ತೀರ್ಪಿನ ಬಗ್ಗೆ ಪರ ವಿರೋಧ ಕೂಡ ಅಲ್ಲ. ಒಂದು ಜನರಲ್ ಆಗಿ ನಾವು ಅನಲೈಸ್ ಮಾಡುವಂಥದ್ದು. ಈಗ ಇನ್ನೊಂದು ವಿಚಾರ, ಇವತ್ತು ಈ ಒಂದು ಜಡ್ಜ್ಮೆಂಟ್ ನೀಡಿರುವಂಥ ನ್ಯಾಯಾಧೀಶರೇನಿದ್ದಾರೆ CBI ಕೋರ್ಟಿದ್ದು SK ಯಾದವ್ ಅವರು ಇವತ್ತು ರಿಟೈರ್ಮೆಂಟ್ ಆಗುವಂಥ ದಿವಸ. CBI ಜಡ್ಜ್ ಸಾಮಾನ್ಯವಾಗಿ ನಿವೃತ್ತಿಯ ದಿವಸ, ಸೊ ಮೇಲಿನ ಕೋರ್ಟ್ ಇರ್ಬೋದು, ಕೆಳಗಿನ ಕೋರ್ಟ್ ಇರ್ಬೋದು, ಅಥವಾ ನ್ಯಾಯಾಧೀಶರುಗಳು ವರ್ಗಾವಣೆ ಆಗುವಂಥ ಸಂದರ್ಭಗಳೆಲ್ಲ ಬರ್ತದೆ. ಲಾಸ್ಟ್ ಡೇ ತೀರ್ಪುಗಳನ್ನು ಕೊಡುವ ವಿಚಾರಗಳ ಬಗ್ಗೆ ಒಟ್ಟು ನಿಮ್ಮ ನ್ಯಾಯಾಂಗ ವ್ಯವಸ್ಥೆ ಒಂದು ಎಥಿಕ್ಸ್ ಅಂತ ಉಂಟಲ್ಲ, ಇದರ ಬಗ್ಗೆ ಏನು ಹೇಳ್ತದೆ? ಅಲ್ಲ, ಎಥಿಕ್ಸ್ನಲ್ಲಿ ಸಾಧಾರಣವಾಗಿ ಕಾನೂನೇನಿಲ್ಲ, ನಿರ್ದಿಷ್ಟವಾದಂಥ ಕಾನೂನಿಲ್ಲ. ಲಾಸ್ಟ್ ಡೇ ತೀರ್ಪು ಕೊಡಬಾರ್ದು ಅನ್ನುವಂಥದ್ದು ಯಾವುದೇ ಒಂದು ಕಾನೂನಿನಲ್ಲಿ ಅಡಕವಾಗಿಲ್ಲ. ಆದರೆ ಇಟ್ ಈಸ್ ಎಗೇನ್ಸ್ಟ್ ಅವರ್ ಎಥಿಕ್ಸ್ ಅಂತ ಬರ್ತದೆ. ಸ್ವಲ್ಪ ಎಥಿಕ್ಸ್ಗೆ ಹೋಗುವಾಗ ಅವರು ಒಂದು ಒಳ್ಳೆ ತೀರ್ಪು ಕೊಟ್ಟರು, ಒಂದು ಕೆಟ್ಟ ತೀರ್ಪು ಕೊಟ್ಟರು, ಏನೋ ಒಂದು ಜನರು ಆಡಿಕೊಳ್ಬಾರ್ದು ಅಂತ ಹೇಳೋದ್ರಿಂದ ಅದೊಂದು ಎಥಿಕ್ಸ್ ಆಗಿದೆ ಅಷ್ಟೇ. ಎಥಿಕ್ಸ್ಗೆ ಯಾಕಂತ ಹೇಳಿದ್ರೆ ಅವರಿಗೆ ಕಳೆದ ವರ್ಷನೇ ಏನು ನಿವೃತ್ತಿಯ ಮತ್ತೆ ಯಾಕಂದ್ರೆ ಇದು ಕೇಸಿನ ಸಲುವಾಗಿ ಅವರಿಗೆ ಮತ್ತಷ್ಟು 1 ವರ್ಷ ಮುಂದುವರಿಸಿದ್ರು ಅವರನ್ನು. ಸೊ ಅದರ ಬಗ್ಗೆ ನಾನೇನು ಕಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ತೀರ್ಪು ಏನೇ ಇರಲಿ, ಅವರು ಒಳ್ಳೆ ತೀರ್ಪು ಕೊಟ್ಟಿದ್ದಾರೋ ಕೆಟ್ಟ ತೀರ್ಪು ಕೊಟ್ಟಿದ್ದಾರೋ, ಇಡೀ ಒಟ್ಟಾರೆಯಾಗಿ ಆ ತೀರ್ಪನ್ನು ನಾನು ನೋಡದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನಾದ್ರೂ ಆ ತೀರ್ಪಿನಿಂದ ಅನ್ಯಾಯ ಆದಂತಹ ವ್ಯಕ್ತಿಗಳಿದ್ದರೆ ಅದಕ್ಕೆ ಅಪೀಲಿಂಗ್ ಪ್ರೊವಿಷನ್ ಇದೆ, ಅಪೀಲ್ ಮಾಡ್ಬೋದಲ್ಲ. ಏನಾದ್ರೂ ನ್ಯೂನತೆಗಳೇನಿದೆ ಆ ನ್ಯೂನತೆಗಳನ್ನ ಹೈಲೈಟ್ ಮಾಡಿ ಅಪೀಲ್ ಮಾಡ್ಬೋದು. ಸೊ ಅಲ್ಲಿ ರೆಕ್ಟಿಫೈ ಮಾಡುವ ಸಾಧ್ಯತೆ ಇರುತ್ತೆ. ಈಗ CBI ಕೊಟ್ಟಿರುವಂತ CBI ವಿಶೇಷ ನ್ಯಾಯಾಲಯ ಕೊಟ್ಟಿರುವಂತ ಈ ತೀರ್ಪನ್ನು ಮುಂದಿನ ಕೋರ್ಟಲ್ಲಿ, ಅಂದ್ರೆ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದು. ಅದನ್ನ ಏನೀಗ ಅದರಲ್ಲಿ ಏನು ಸರಿಯಿಲ್ಲ ಅನ್ನುವಂಥ ವ್ಯಕ್ತಿಗಳು ಅದರ ಮೇಲೆ ಅಪೀಲನ್ನ ಹಾಕ್ಬೋದು. ಹೈಕೋರ್ಟ್ ಇಂದ ಮತ್ತೆ ಅಲ್ಲಿ ಅವರು ಕೂಡ ವಿಶ್ಲೇಷಣೆ ಮಾಡ್ತಾರೆ, ಎವಿಡೆನ್ಸ್ ರೆಕಾರ್ಡ್ ಮಾಡಿದ್ದು ಈ ಕೆಳಗೆ ಕೊಟ್ಟಂತ ತೀರ್ಪು ಸರಿ ಇದೆಯಾ, ಯಾವುದು ಸರಿ ಇಲ್ಲ, ಯಾವುದು ಸರಿ ಇದ್ರೆ ಅದನ್ನ ಕನ್ಫರ್ಮ್ ಮಾಡ್ತಾರೆ. ಸರಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ಮಾಡಿಫೈ ಮಾಡ್ತಾರೆ, ಅಥವಾ ಸೆಂಟೆನ್ಸ್ ಅನ್ನ ಪುನಃ ಅವರಿಗೆ ಇಂಪೋಸ್ ಮಾಡಿ ಕಳಿಸ್ತಾರೆ. ಹೈಕೋರ್ಟ್ ಇಂದ ಮತ್ತೆ ಅದು ಕೂಡ ಅಲ್ಲಿ ತೃಪ್ತಿ ಆಗದಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಅಂದ್ರೆ ಒಟ್ಟು ಈ ಪ್ರಕರಣ ಮತ್ತೆ ಕೂಡ ಡ್ರ್ಯಾಗ್ ಆಗುವಂತ
ಸಾಧ್ಯತೆಗಳೇ ಇರುತ್ತೆ. ಯಾವುದೇ ಪ್ರಕರಣಗಳು ಡ್ರ್ಯಾಗ್ ಆಗುವಂತ ಸಾಧ್ಯತೆ ಇರುತ್ತೆ. ಈಗ ಒಂದು ಕೇಸ್ ಬಿಟ್ಟು ಹೋದ್ರೆ ಆರೋಪಿಗಳು ಮುಂದೆ ಹೋಗುದಿಲ್ಲ, ಆದ್ರೆ ಕಂಪ್ಲೇಂಟ್ ಪಾರ್ಟಿ ಅಲ್ಲ ಈಗ ಅವ್ರ ಮೇಲೆ ಹೋಗುವಂತ ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಈಗ ನೀವು ಕೋರ್ಟಲ್ಲಿ ಕೂಡ ನಿಮ್ಮ ದಿನನಿತ್ಯದ ಇದರಲ್ಲಿ ಕೂಡ ನೋಡ್ತೀರಿ. ಯಾಕಂತ ಹೇಳಿದ್ರೆ ಯಾವುದೇ ತೀರ್ಪು ಕೂಡ ಎಲ್ಲರನ್ನು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕ್ರಿಮಿನಲ್ ಪ್ರಕರಣ ಇರ್ಬೋದು, ಸಿವಿಲ್ ಪ್ರಕರಣ ಇರ್ಬೋದು, ಯಾವುದ್ರಲ್ಲೂ ಕೂಡ ಐ ಕೆನಾಟ್ ಸ್ಯಾಟಿಸ್ಫೈ ಆಲ್ ದ ಪೀಪಲ್. ಸೊ ಹಾಗಾಗಿ ಇಲ್ಲಿ ಈಗ ಈ ಒಂದು ಕೋರ್ಟ್ ತೀರ್ಮಾನದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದವರು ಅಥವಾ ಏನು ಅಪೋಸಿಟ್ ಪಾರ್ಟಿ ಮಸೀದಿ ಪರವಾಗಿ ಏನು ಚಾಲೆಂಜ್ ಮಾಡ್ತಾ ಇದ್ದವರು ಮುಂದಿನ ಕೋರ್ಟಿಗೆ ಹೋಗ್ಬಹುದು, ಅಪೀಲ್ ಮಾಡ್ಬೋದು. ಅದ್ರ ಬಗ್ಗೆ ಜಡ್ಜ್ಮೆಂಟ್ ಸರಿ ಇಲ್ಲ ಅಂತ ಹೇಳಿ ಅದರ ನ್ಯೂನತೆಗಳನ್ನ ಹುಡುಕ್ಬೇಕು. ಅವ್ರು ಏನೇನು ನ್ಯೂನತೆ, ಜಡ್ಜ್ ಏನನ್ನ ಕನ್ಸಿಡರ್ ಮಾಡಬೇಕಾಗಿತ್ತು, ಯಾವುದನ್ನ ಕನ್ಸಿಡರ್ ಮಾಡಲಿಲ್ಲ, ಆ ಎಲ್ಲ ವಿಚಾರಗಳನ್ನು ಒಟ್ಟಾರೆಯಾಗಿ ಕ್ರೋಢೀಕರಿಸಿ ಅಪೀಲನ್ನು ಹಾಕ್ಬೋದು. ಅಪೀಲಲ್ಲಿ ಪುನಃ ಮೇಲಿನ ಕೋರ್ಟ್ನವರು, ಹೈಕೋರ್ಟ್ನವರು ಎಲ್ಲ ಈ ಲೋವರ್ ಕೋರ್ಟ್ನ ರೆಕಾರ್ಡ್ಸ್ ತರಿಸ್ತಾರೆ, ಕಂಪ್ಲೀಟ್ ರೆಕಾರ್ಡ್. ಆ ರೆಕಾರ್ಡ್ನಲ್ಲಿ ಎವಿಡೆನ್ಸ್ ನೋಡ್ತಾರೆ, ಅದಿರುವಂಥ ಸಾಕ್ಷ್ಯಗಳನ್ನೆಲ್ಲ ಮತ್ತೊಮ್ಮೆ ಪರಿಶೋಧನೆ ಮಾಡಿ ಅವ್ರು ಕೆಳಗೆ ಕೊಟ್ಟಂತ ತೀರ್ಪು ಸರಿಯಾಗಿದೆಯೋ ಇಲ್ಲವೋ ಅನ್ನುವಂಥ ತೀರ್ಮಾನವನ್ನು ಕೊಡ್ತಾರೆ. ಸರಿಯಾಗಿದ್ರೆ ಆ ತೀರ್ಪನ್ನು ಕನ್ಫರ್ಮ್ ಮಾಡ್ತಾರೆ, ಇಲ್ಲದಿದ್ದರೆ ಪುನಃ ಅವರಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ತೀರ್ಪನ್ನು ಕೊಡ್ತಾರೆ. ಈಗ ಸಪೋಸ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗುವಾಗ ನಾರ್ಮಲಿ ಬಹುಶಃ ಒಂದು 5-6 ವರ್ಷ ಆಗ್ಬೋದು. ಈಗಿನ ಪರಿಸ್ಥಿತಿಯಲ್ಲಿ ಇನ್ನು ಕೋವಿಡ್ ಬಂದು ಮುಂದೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೋವಿಡ್ ಬರಲಿಕ್ಕೆ ಮೊದಲು 3 ಕೋಟಿ ಪೆಂಡಿಂಗ್ ಕೇಸಸ್ ಇತ್ತು ನಮ್ಮ ಟೋಟಲ್ ಒಟ್ಟಾರೆಯಾಗಿ. ಜನರಲ್ ಆಗಿ 3 ಕೋಟಿ ಇತ್ತು ಅಂತ ಹೇಳ್ತಾ ಇದ್ರು. ಬಹುಶಃ 6 ಕೋಟಿ ಆಗಿರ್ಬೋದು. ಈಗ ನಮಗೀಗ ವಕೀಲರಿಗೆ ಕೆಲಸ ಇಲ್ಲದೆ 6 ತಿಂಗಳಾಗಿದೆ ಆಲ್ಮೋಸ್ಟ್. ಓನ್ಲಿ ವರ್ಚುವಲ್ ಕೋರ್ಟ್ ಆಗ್ತಾ ಉಂಟು ಅಷ್ಟೇ. ಈಗ ಯಾವಾಗ ಮಾರ್ಚ್ 22ರಿಂದ ಕೋರ್ಟು ರೆಗ್ಯುಲರ್ ಕೋರ್ಟ್ ಫಂಕ್ಷನಿಂಗ್ ಇಲ್ಲ. ಸೊ ಅದರಿಂದ ಸಾಕ್ಷಿಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕಕ್ಷಿದಾರರು ಯಾರು ಕೋರ್ಟಿಗೆ ಬರ್ತಾ ಇಲ್ಲ, ಎಕ್ಸೆಪ್ಟ್ ಕೆಲವು ಅಡ್ವೊಕೇಟ್ಸ್ ಮಾತ್ರ, ಲಿಮಿಟೆಡ್ ಕೇಸಸ್. ಈ 6 ತಿಂಗಳು ಯಾಕಂದ್ರೆ ಮಾರ್ಚ್ 24ಕ್ಕೆ ಲಾಕ್ಡೌನ್ ಆಯಿತು. ಅವತ್ತಿನಿಂದ ಇವತ್ತು ಈಗ ಸೆಪ್ಟೆಂಬರ್ ಕೊನೆಯಲ್ಲಿದ್ದೇವೆ ನಾವು. ಪುನಃ ಎಕ್ಸ್ಟೆನ್ಷನ್ ಆಗಿದೆ ಅಂತ ಸುದ್ದಿ ಬಂದಿದೆ. ಹೌದು, 6 ತಿಂಗಳ ಅವಧಿಯಲ್ಲಿ ಯಾವುದೇ ಪ್ರಕರಣಗಳು ವಿಚಾರಣೆ ಆಗ್ತಾ ಇದೆ. ರೆಗ್ಯುಲರ್ ಕೋರ್ಟ್ ಅಲ್ಲಿ ನಡೆದಿಲ್ಲ. ರೆಗ್ಯುಲರ್ ಕೋರ್ಟ್ ಆಗ್ತಾ ಇಲ್ಲ. ಈಗ ಮೊನ್ನೆಯಿಂದ 28ನೇ ತಾರೀಕಿನಿಂದ ರೆಗ್ಯುಲರ್ ಕೋರ್ಟ್ ಅಂದ್ರೆ ಕೆಲವು ಇಂಪಾರ್ಟೆಂಟ್ ವಿಟ್ನೆಸಸ್, ಅಫಿಷಿಯಲ್ ವಿಟ್ನೆಸಸ್, ಪೊಲೀಸ್ ವಿಟ್ನೆಸಸ್ ಬರ್ಬೋದು. ಸೊ ಅದು ತುಂಬಾ ಕಂಡೀಷನ್ಸ್ ಇದೆ. ಅದರ ಬಗ್ಗೆ ನಿಮಗೆ ಚರ್ಚೆ ಮಾಡ್ಲಿಕ್ಕೆ 1 ಗಂಟೆ ಬೇಕೀಗ. ನಮ್ಮ SOP ಏನಿದೆ ಅಂತ, ಕನ್ನಡ ಪ್ರಾಕ್ಟೀಸ್ ಏನಿದೆ ಅಂತೇಳಿ ಪ್ರತಿ 15 ದಿವಸಕ್ಕೂ ಚೇಂಜ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಮಾಡ್ತಾ ಇದ್ದಾರೆ, ಹೈಕೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಚೇಂಜ್ ಆಗಿದೆ. ಬಹುಶಃ ಇವತ್ತು ಎಕ್ಸ್ಟೆನ್ಷನ್ ಆಗಿದೆ ಅಂತ ಸುದ್ದಿ. 29 ನವೆಂಬರ್ ವರೆಗೆ ಇದೇ ರೀತಿ ಪ್ರಾಕ್ಟೀಸ್ ಕಂಟಿನ್ಯೂ ಆಗಬೇಕು ಅಂತ ಕೂಡ ಹೇಳಿದ್ದಾರೆ ಅಂತ ಸುದ್ದಿ ಬಂದಿದೆ. ಬಟ್ ಈ ಕೋರ್ಟ್ ಇದು ಕೂಡ, ಯಾಕಂದ್ರೆ ಈ ತೀರ್ಪು ಕೂಡ 2 ವರ್ಷಗಳ ಹಿಂದೆ ಮತ್ತೆ ಏನು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು. ಯಾಕಂತ ಹೇಳಿದ್ರೆ CBI ಕೋರ್ಟ್ಗೆ ನಿಮ್ಮ ಪ್ರಕರಣವನ್ನು ಸ್ಪೀಡ್ ಅಪ್ ಮಾಡಬೇಕು ಅಂತ. ಮತ್ತೆ ನಿಮ್ಮ ಡೇ ಟು ಡೇ ಇದನ್ನು ನಮಗೆ ಯಾವ್ದಾದ್ರು ಒಂದು ಇಂಟ್ರಿಮ್ ಅಪ್ಲಿಕೇಶನ್ ಮೇಲೆ ಹೈಕೋರ್ಟ್ಗೆ ಹೋಗಿರ್ತಾರೆ. ಅವ್ರು ಹೇಳ್ತಾರೆ ಸ್ಪೀಡ್ 3 ತಿಂಗಳಲ್ಲಿ ಮುಗಿಸಬೇಕು, 4 ತಿಂಗಳಲ್ಲಿ ಅಂತ. ಆದ್ರೆ ಆಗೋದಿಲ್ಲ. ಇಂಥ ಪರಿಸ್ಥಿತಿಗಳು ಬಂದ್ರೆ, ಅನಪೇಕ್ಷಿತವಾದಂತ ಪರಿಸ್ಥಿತಿಗಳು ಬಂದಾಗ ಲೋವರ್ ಕೋರ್ಟ್ ಜಡ್ಜಸ್ ಕೂಡ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಮತ್ತೆ ಇನ್ನೊಂದು ಯಾಕಂತ ಹೇಳಿದ್ರೆ ಇಡೀ ಒಂದು ದೇಶ ಮಟ್ಟದಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಒಂದು ವಿಚಾರ ಪ್ರಕರಣ ಮತ್ತು ಆಸಕ್ತಿಯ ವಿಚಾರಣ, ಕುತೂಹಲದ ಒಂದು ವಿಚಾರಣೆ ಎಲ್ಲ ಆಗಿರುವುದರಿಂದ ಸಾರ್ವಜನಿಕ ಅಭಿಪ್ರಾಯ ಕೂಡ ಒಂದು ಕೇಸನ್ನು ಸ್ಪೀಡಪ್ ಮಾಡಬೇಕಂತ. ಸ್ಪೀಡಪ್ ಮಾಡ್ಬೇಕು. ನೋಡಿ, ಈಗ ರೇಪ್ ಕೇಸಸ್ ಇದೆ. ಅದಕ್ಕೋಸ್ಕರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಈಗ ಈ ಪೋಕ್ಸೋ ಕಾಯ್ದೆಗೆ ಅಂಡರ್ಲಿ ಬರುವಂತ ಕೇಸ್ಗಳಿಗೆ ವಿಶೇಷ ನ್ಯಾಯಾಲಯ ಮಾಡಿದ್ದಾರೆ. ಆದ್ರೂ ಕೂಡ ಸ್ಪೀಡ್ ಅಪ್ ಆಗುವಂಥದ್ದು ಅಷ್ಟು ಸುಲಭ ಅಲ್ಲ. ಸಾಕ್ಷಿಗಳಿಗೆ ನೋಟಿಸ್ ಮಾಡಬೇಕು, ಅವ್ರು ಬರಬೇಕು. ನೋಟಿಸ್ ಮಾಡಿದ ತಕ್ಷಣ ಬಂದ್ರೆ ಓಕೆ, ಅವರು ಡಿಲೇ ಆಗ್ತದೆ, ಸಾಕ್ಷಿಗಳು ಬರಲಿಕ್ಕೆ ಲೇಟ್ ಆಗುತ್ತೆ. ಯಾಕಂದ್ರೆ ಈಗ ಇವತ್ತಿನ ಈ ಒಂದು ಈಗ ನಾವು ಈ ಒಂದು ಸಂವಾದವನಿಗೆ ಮುಗಿಸುವ ಹಂತದಲ್ಲಿ ಕೊನೆಯದಾಗಿ ಕೇಳುವಂಥದ್ದು ನಾನು, ಈಗ ದೇಶವ್ಯಾಪಿಯಾಗಿ ಯಾಕಂದರೆ ಬೇರೆ ಬೇರೆ ಅಭಿಪ್ರಾಯಗಳು, ಒಂದು ಕಡೆ ಸಂಘ ಪರಿವಾರ BJP ಕಡೆಯಿಂದ ಇದನ್ನು ಸ್ವಾಗತಿಸಿದ್ದರೂ ಕೂಡ ಉಳಿದಂತೆ ಬಹುತೇಕ ರಾಜಕೀಯ ಪಕ್ಷಗಳು ವಿರೋಧ ಮಾಡಿ ಕೂಡ, ಯಾಕಂದರೆ ಈ ತೀರ್ಪು ಅಷ್ಟೊಂದು ಸಮರ್ಪಕವಾದ ತೀರ್ಪು ಅಲ್ಲ ಅಂತ ಕೂಡ ಹೇಳಿದೆ. ಸೊ ಅಂಥ ಸಂದರ್ಭದಲ್ಲಿ ನಾನು ಕೇಳುವಂಥದ್ದು, ಬಹುಶಃ ಸ್ವಾಭಾವಿಕವಾಗಿಯೇ ಪ್ರತಿವಾದಿಗಳು ಇದನ್ನು ಹೈಯರ್ ಕೋರ್ಟ್ಗೆ ಕೊಂಡೋಗೋ ಸಾಧ್ಯತೆ ಇರ್ತದೆ. ಅಪೀಲ್ ಮಾಡುವಂತ ಸಾಧ್ಯತೆ ಇದೆ. ಈಗ ಡಿಸ್ಸ್ಯಾಟಿಸ್ಫೈಡ್ ಯಾರಿದ್ದಾರೆ ಅವರು ಅಪೀಲ್ ಕೊಂಡೋಗ್ತಾರೆ. ಸಾಧಾರಣವಾಗಿ ನಾವು ನಡೆಸುವಂತ ಕೇಸ್ಗಳು ಕೂಡ ಹಾಗೆ. ನಮಗೆ ಕೆಲವೊಂದ್ಸರಿ ನಾವು ನಿರೀಕ್ಷೆ ಮಾಡಿದ ಹಾಗೆ ತೀರ್ಪು ಸಿಗೋದಿಲ್ಲ. ನಾವು ಈ ಕೇಸ್ ಬಿಟ್ಟು ಹೋಗ್ತದೆ ಅಂತ ಯೋಚನೆ ಮಾಡಿರ್ತೇವೆ, ಹೋಗುದಿಲ್ಲ. ಸೊ ನಾವು ಹಾಗೆ ಆಗ್ಬೇಕಿತ್ತು, ಹೀಗಾಗಬೇಕಿತ್ತು ಅನ್ನುವಂಥ ಚಿಂತನೆ ನಮ್ಮಲ್ಲಿ ಬರ್ತದೆ. ಇಂಥ ಪಾಯಿಂಟ್ಸ್ಗಳಿತ್ತು, ಇದರಲ್ಲಿ ಅವರನ್ನ ಶಿಕ್ಷೆ ರಹಿತವಾಗಿ ತೀರ್ಪು ಕೊಡ್ಬೋದಿತ್ತು. ಈಗೆಲ್ಲ ನಾವು ಚರ್ಚೆ ಮಾಡಿ ಮತ್ತೆ ಅಪೀಲ್ ಆಗ್ತೇವೆ. ಅದನ್ನ ಲೂಪ್ ಹೋಲ್ಸ್ ಏನಿದೆ ಅದನ್ನ ಇದು ಮಾಡಿ. ಇದು ಈಗ ಒಂದು ಅಂತಿಮ ವರ್ಡಿಕ್ಟ್ ಅಂತ ನಾವೀಗ
ಹೇಳಿಕೊಳ್ಳುವ ಹಾಗೆ ಕೂಡ ಇಲ್ಲ. ಅಲ್ಲ, ಕೋರ್ಟಿನ ಮಟ್ಟಿಗೆ ಅಂತಿಮ ತೀರ್ಪು ಆ ಕೋರ್ಟಿಗೆ ಮತ್ತೆ ನೆಕ್ಸ್ಟ್ ಅಪೀಲಲ್ಲಿ ನೋಡ್ಬೇಕು ಏನಂತ. ಅಪೀಲ್ ಮಾಡಿದ್ರೆ ಮಾಡದಿದ್ರೆ ಇಲ್ಲ. ಬಟ್ ಇವತ್ತು ನೋಡ್ತಾ ಇರುವಂಥ ಒಂದು ಸಾರ್ವಜನಿಕ ಅಭಿಪ್ರಾಯ ಕಾಣುವಾಗ ಬಹುಶಃ ಮತ್ತಷ್ಟು ಏನು ಹೈಯರ್ ಕೋರ್ಟಿಗೆ ಹೋಗೋ ಸಾಧ್ಯತೆಗಳು ಕೂಡ ಇರ್ಬೋದು. ಹೌದೌದು. ವೀಕ್ಷಕರು, ಈ ಒಂದು ಸಂವಾದವನ್ನು ನಾವು ಇವತ್ತಿಗೆ ಮುಗಿಸ್ತಾ ಇದ್ದೇವೆ. ಇಷ್ಟೊಂದು ಹೊತ್ತು ಈ ಒಂದು ಕೋರ್ಟ್ನ ಈ ಒಂದು ಇವತ್ತಿನ ಡಿಸಿಷನ್ ಮೇಲೆ ಅನಾಲಿಸ್ ಮಾಡಿದಂಥ, ಯಾಕಂದರೆ ನಮಗೆ ಇಲ್ಲಿ ನಾವು ಆರಂಭದಲ್ಲಿ ಹೇಳಿದಾಗೆ ಯಾವ ಧರ್ಮದ ಪರವೂ ಅಥವಾ ಯಾವ ಧರ್ಮದ ವಿರುದ್ಧವೂ ಅಥವಾ ಈ ಒಂದು ತೀರ್ಪಿನ ಪರವೂ ಅಥವಾ ವಿರುದ್ಧವೂ ನಮ್ಮ ಅಭಿಪ್ರಾಯ ಅಲ್ಲ. ಒಟ್ಟು ಈ ಒಂದು ತೀರ್ಪನ್ನು ಮುಂದೆ ಇಡುವಂಥದ್ದು ಯಥಾ ಪ್ರಕಾರ ಅಂತ ಒಂದು ಇವತ್ತು ಸಂವಾದವನ್ನು ನಡೆಸಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಭಾಗವಹಿಸುತ್ತಾ ಹಿರಿಯ ವಕೀಲರಾಗಿದ್ದ ಚಂಗಪ್ಪ ಅವರಿಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಮತ್ತು ವಿಪೋ ಸ್ಟುಡಿಯೋದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರು, ಈ ಒಂದು ಸಂವಾದ ಇಲ್ಲಿಗೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮಾತುಕತೆ ಫೈನಲ್ ಜಡ್ಜ್ಮೆಂಟ್. ವೀಕ್ಷಕರೇ, ಈಗಾಗಲೇ ನೀವು ಟಿವಿಯಲ್ಲಿ ನೋಡಿರ್ತೀರಿ ಅಥವಾ ಬೇರೆ ಬೇರೆ ಸುದ್ದಿ ಮೂಲಗಳ ಪ್ರಕಾರ ನೋಡಿರ್ತೀರಿ. ಅಯೋಧ್ಯೆ ಒಂದು ಸಂಬಂಧಪಟ್ಟಂಥ ಜಡ್ಜ್ಮೆಂಟ್ ಇವತ್ತು ವಿಶೇಷ CBI ಕೋರ್ಟ್ ನೀಡಿದೆ. ಲಕ್ನೋ CBI ಕೋರ್ಟ್ ಏನೋ ಪ್ರಮುಖ ಆರೋಪಿಗಳಿದ್ದರು, ಅವರನ್ನೆಲ್ಲರನ್ನೂ ಇವತ್ತು ಖುಲಾಸೆ ಮಾಡಿ ಈ ಒಂದು ತೀರ್ಪು ಬಂದಿದೆ. ಈ ಒಂದು ತೀರ್ಪಿನ ಬಗ್ಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು, ಅಭಿಪ್ರಾಯಗಳು ಕೇಳಿ ಬಂದಿದೆ. ಸ್ವಾಭಾವಿಕವಾಗಿ BJP ಸಂಘ ಪರಿವಾರ ಇದನ್ನು ಸ್ವಾಗತಿಸಿದೆ ಮತ್ತು ಉಳಿದಂತೆ ಪ್ರತಿಪಕ್ಷಗಳು ಇದರ ಬಗ್ಗೆ ತೀವ್ರವಾದ ಆಕ್ಷೇಪ ಕೂಡ ವ್ಯಕ್ತಪಡಿಸಿದೆ. ಸುಮಾರು 28 ವರ್ಷಗಳ ಒಂದು ಹಳೆಯ ಪ್ರಕರಣ. ಆ ಪ್ರಕರಣದ ಬಗ್ಗೆ ಇವತ್ತು ನೀಡಿರುವಂಥ ತೀರ್ಪು, ಆ ತೀರ್ಪಿನ ಬಗ್ಗೆ ನಾವು ಇವತ್ತು ಇಲ್ಲಿ ಏನು ಕಮೆಂಟ್ಸ್ ಅಥವಾ ಅಲ್ಲಿ ಆಕ್ಷೇಪ ಅಥವಾ ನಮ್ಮದು ವಾದ ಪ್ರತಿವಾದ ಅಲ್ಲ, ಇದು ಆ ಒಂದು ತೀರ್ಪಿನ ಬಗ್ಗೆ ಒಂದು ವಿಶ್ಲೇಷಣೆ ಮಾಡುವಂಥ ನಮ್ಮ ಇವತ್ತಿನ ಸಂವಾದ. ನಾವು ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ, ಯಾವ ಧರ್ಮದ ಪರವೂ ಅಲ್ಲ, ಯಾವ ಧರ್ಮದ ವಿರೋಧ ಕೂಡ ಅಲ್ಲ. ಸೊ ಒಟ್ಟು ಈ ಒಂದು ತೀರ್ಪಿನ ಬಗ್ಗೆ ನಮ್ಮದು ವಿಶ್ಲೇಷಣೆ ಇರ್ತದೆ. ಇದು ಕಾನೂನು ಸಮ್ಮತವಾದಂಥ ನೆಲೆಯಲ್ಲೇ ನಡೆಯುವಂಥ ಒಂದು ವಿಶ್ಲೇಷಣೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಮಂಗಳೂರಿನ ಹಿರಿಯ ವಕೀಲರಾಗಿರುವಂಥ SP ಚಂಗಪ್ಪ ಅವರು. ನಾನು ಚಂಗಪ್ಪ ಅವರನ್ನು ಪ್ರೀತಿಯಿಂದ ಈ ಒಂದು ಶೋಗೆ ಸ್ವಾಗತ ಮಾಡ್ತೀನಿ ಸರ್. SP ಚಂಗಪ್ಪ ಅವರು ಮಂಗಳೂರಿನ ಬಾರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು ಮತ್ತು ಇವಾಗ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ವೇದಿಕೆಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ನಾನು ಆರಂಭದಲ್ಲಿ ಒಂದೆರಡು ಪಾಯಿಂಟ್ಸನ್ನು ನಿಮ್ಮ ಮುಂದೆ ಇಡುತ್ತಿದ್ದರೆ ವೀಕ್ಷಕರೇ, ಇವತ್ತಿನ ಈ ಒಂದು ತೀರ್ಪಿನ ಸಂದರ್ಭದಲ್ಲಿ CBIನ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ SK ಯಾದವ್ ಅವರು ಇವತ್ತು ಅವರು ನಿವೃತ್ತಿ ಕೂಡ ಆಗ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಅವರು ನೀಡಿದಂಥ ಆ ತೀರ್ಪಿನಲ್ಲಿ ಅವರು ಈ ಒಂದು ಪ್ರಕರಣದ ಎಲ್ಲ 32 ಆರೋಪಿಗಳನ್ನು ಖುಲಾಸೆ ಮಾಡಿ ಒಂದು ಅಂದರೆ ದೋಷಮುಕ್ತಿಗೊಳಿಸಿ ತೀರ್ಪು ಕೊಟ್ಟಿದ್ದಾರೆ. ಆರೋಪಿಗಳ ವಿರುದ್ಧ ಯಾವುದೇ ಬಲವಾದ ಸಾಕ್ಷಿಗಳಿಲ್ಲ. ಯಾಕಂದರೆ ಅವರು ಆ ತೀರ್ಪಿನಲ್ಲಿ ಹೇಳಿರುವಂಥ ವಿಚಾರಗಳಿದು. ರಾಮಲಲ್ಲಾ ಏನು ಮೂರ್ತಿ ಒಳಗೆ ಇದ್ದುದರಿಂದ, ಯಾಕಂದರೆ ಆ ಒಂದು ಕಟ್ಟಡದ ಒಳಗಡೆ ಏನು ಬಾಬ್ರಿ ಮಸೀದಿ ಅಂತ ಏನು ಕಟ್ಟಡ ಇತ್ತು, ಆ ಕಟ್ಟಡದ ಒಳಗಡೆ ರಾಮಲಲ್ಲನ ಮೂರ್ತಿ ಇದ್ದುದರಿಂದ ಅವತ್ತಿನ ಏನು VHP ಮುಖಂಡರಾಗಿರುವಂಥ ಅಶೋಕ್ ಸಿಂಘಾಲ್ ಮತ್ತು ಇತರ ಏನು ಸಂಘ ಪರಿವಾರದ ಮುಖಂಡರು ಆ ಒಂದು ಕಟ್ಟಡವನ್ನು ರಕ್ಷಿಸಲು ಪ್ರಯತ್ನಿಸಿದ್ದರು. ಯಾರು ಕೂಡ ಅದನ್ನು ಡೆಮಾಲಿಷ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಇವತ್ತು ಈ ಒಂದು ತೀರ್ಪು ನೀಡುವ ಸಂದರ್ಭದಲ್ಲಿ ಕೋರ್ಟ್ ನೀಡಿದೆ. ಸೊ ಇನ್ನೊಂದು ಏನು CBI ಕೋರ್ಟ್ ಇವತ್ತಿನ ಪ್ರಮುಖವಾಗಿ ನೀಡಿರುವಂಥದ್ದು, ಯಾಕಂದರೆ ಇವತ್ತಿನ ಈ ಒಂದು ಜಡ್ಜ್ಮೆಂಟ್ ನೀಡುವ ಸಂದರ್ಭದಲ್ಲಿ ಹೇಳಿರುವ ಅಭಿಪ್ರಾಯ ಏನಂತ ಹೇಳಿದ್ರೆ, ನಾವು ಯಾವುದೇ ಪತ್ರಿಕಾ ವರದಿಗಳನ್ನಾಗಲಿ ಅಥವಾ ವಿಡಿಯೋಗಳನ್ನು ಒಂದು ಸಾಕ್ಷ್ಯ ಅಂತ ಸ್ವೀಕಾರ ಮಾಡುವುದಿಲ್ಲ ಅನ್ನುವಂಥದ್ದು ಅಭಿಪ್ರಾಯವನ್ನು ಕೂಡ ಕೊಟ್ಟಿದೆ. ಸೊ ಇದು ಅಲ್ಲದೆ ಇನ್ನೂ ಒಂದು ಪ್ರಮುಖ ಇಲ್ಲಿ ವಿಚಾರ, ಇವತ್ತಿನ ಪ್ರಕರಣ ಸಂದರ್ಭದಲ್ಲಿ CBI ಒಟ್ಟು 351 ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದಾರೆ ಮತ್ತು 600 ದಾಖಲೆಗಳನ್ನು ಏನು ಒಂದು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಮತ್ತು ಮೂಲ ಇದರಲ್ಲಿ 49 ಮಂದಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು, ಯಾಕಂದರೆ ಆರಂಭದ ಅವಧಿಯಲ್ಲಿ. ಸೊ ಇವತ್ತು ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ, ನಾನಿಲ್ಲಿ ಇದನ್ನು ವಕೀಲರ ಮುಂದೆ ಕೂಡ ಹೇಳ್ತಾ ಇದ್ದೇನೆ, ವೀಕ್ಷಕರಿಗೆ ಕೂಡ ಇಲ್ಲಿ ಗಮನಿಸಬೇಕಾದದ್ದು ಅಂದರೆ ಈ ಸಂದರ್ಭದಲ್ಲಿ CBI ನ್ಯಾಯಾಧೀಶರಾಗಿರುವಂಥ ಸುರೇಂದ್ರ ಕುಮಾರ್ ಯಾದವ್, SK ಯಾದವ್ ಅವರು ತಮ್ಮ ಅಂತಿಮ ತೀರ್ಪಿನಲ್ಲಿ ಉಲ್ಲೇಖಿಸಿರುವ ಪ್ರಮುಖ 5 ಅಂಶಗಳು. ಬಾಬ್ರಿ ಮಸೀದಿ ಧ್ವಂಸ ಪೂರ್ವಯೋಜಿತ ಕೃತ್ಯ ಅಲ್ಲ.
ಅನ್ನುವಂಥದ್ದು ಒಂದು ವಿಚಾರ. ಮತ್ತು ಆರೋಪಿಗಳ ಕೃತ್ಯವನ್ನು ಪುಷ್ಟೀಕರಿಸಲು ಸಾಕ್ಷ್ಯಗಳ ಕೊರತೆ ಇದೆ ಅನ್ನುವಂಥ ಎರಡನೇ ವಿಚಾರ. ಮೂರನೇ ವಿಚಾರ, CBI ನೀಡಿರುವ ಧ್ವನಿಮುದ್ರಿಕೆ ಆಡಿಯೋ ಹಾಗೂ ವಿಡಿಯೋಗಳ ಸಾಚಾತನವನ್ನು ಸಾಬೀತುಪಡಿಸಲು ಸಾಧ್ಯವಿಲ್ಲ ಅಂತ. ನಾಲ್ಕನೇ ವಿಚಾರ, ಸಮಾಜಘಾತುಕ ಶಕ್ತಿಗಳು ಅಲ್ಲಿದ್ದ ಕಟ್ಟಡವನ್ನು ನಾಶಗೊಳಿಸುವ ಪ್ರಯತ್ನದಲ್ಲಿದ್ದಾಗ ಈ ಆರೋಪಿ ನಾಯಕರುಗಳು ಅವರೆಲ್ಲರನ್ನು ತಡೆಯಲು ಪ್ರಯತ್ನಿಸಿದ್ದರು ಅಂತ. ಐದನೇ ವಿಚಾರ, ಭಾಷಣದ ಧ್ವನಿ ಮುದ್ರಣ ಸ್ಪಷ್ಟವಾಗಿಲ್ಲ ಅಂತ. ಸೊ ಈ ವಿಚಾರವೆಲ್ಲ ಈಗ ನಾವು ಮಾತುಕತೆಗೆ ಬರುವ ಸಂದರ್ಭದಲ್ಲಿ ನಾನು ಚಂಗಪ್ಪ ಸರ್ ಕೇಳುವಂಥದ್ದು, ಇವತ್ತಿನ ತೀರ್ಪನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದು ಅಂತ. ನೋಡಿ, ಯಾವುದೇ ಒಂದು ಪ್ರಕರಣ ಸಾಬೀತಾಗಬೇಕಾದ್ರೆ ಅದರಲ್ಲಿ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಹಲವಾರು ವಿಚಾರಗಳಿದೆ ಅದರಲ್ಲಿ. ಆ ವಿಚಾರಗಳೆಲ್ಲ ಕೂಡಿ ನಂತರ ಒಂದು ತೀರ್ಪನ್ನು ಕೊಡ್ತಾರೆ. ವಿಶೇಷವಾಗಿ ನಮ್ಮ ಈ ಗ್ಲೋರಿಯಸ್ ಪ್ರಿನ್ಸಿಪಲ್ ಆಫ್ ಲಾ ಅದೇನು ಅಂತ ಹೇಳ್ತದೆ ಅಂತ ಹೇಳಿದ್ರೆ ಬಿಯಾಂಡ್ ರೀಸನೇಬಲ್ ಡೌಟ್ ಅಂತ ಹೇಳ್ತಾರೆ. ಯಾವುದೇ ಸಂಶಯಕ್ಕೆ ಆಸ್ಪದ ಇಲ್ಲದೆ ಒಬ್ಬನ ಮೇಲೆ ಆರೋಪ ಮಾಡಬೇಕು, ಹಾಗಿದ್ರೆ ಮಾತ್ರ ಅದು ಸಾಬೀತಾಗ್ತದೆ ಹೊರತು ಸಂಶಯಕ್ಕೆ ಅವಕಾಶ ಇದ್ರೆ ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳ್ತಾರೆ ಅದಕ್ಕೆ. ಈ ಇದರ ಡೌಟ್ನ ಪ್ರತಿಫಲ ಆರೋಪಿಗೆ ಸಲ್ತದೆ ಅಂತೇಳಿ. ಸೊ ಹಾಗೆ ಈ ಪ್ರಕರಣದಲ್ಲಿ ಕೂಡ ಅದೇ ರೀತಿ ಆಗಿದೆ ಅನ್ನುವಂಥದ್ದು ನನಗೆ ಅನಿಸಿಕೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಎಂಟೈರ್ ಈಗ ಇನ್ವೆಸ್ಟಿಗೇಷನ್, ನಾನೀಗ ಜಡ್ಜ್ಮೆಂಟ್ ನೋಡದೆ ಹೇಳುವಂಥದ್ದು ಸರಿಯಲ್ಲ. ಆದರೂ ಕೂಡ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣದ ತನಿಖೆ ಆಗಬೇಕಾದ್ರೆ ಈಗಾಗಲೇ ಹೇಳಿದಾಗೆ ಬಿಯಾಂಡ್ ರೀಸನೇಬಲ್ ಡೌಟ್. ಬಿಯಾಂಡ್ ರೀಸನೇಬಲ್ ಡೌಟ್ ಯಾವಾಗ ಬರುತ್ತೆ? ಪ್ರತ್ಯಕ್ಷ ಸಾಕ್ಷಿಗಳು ಆ ಸಾಕ್ಷ್ಯವನ್ನು ಸರಿಯಾಗಿ ನುಡಿಬೇಕು, ಹೇಗೆ ಚಾರ್ಜ್ ಶೀಟ್ ನಲ್ಲಿ ಇದೆ ಅದೇ ರೀತಿಯಲ್ಲಿ ಸಾಕ್ಷ್ಯವನ್ನು ಕೊಡಬೇಕು. ಪರೋಕ್ಷ ಸಾಕ್ಷಿಗಳು ಅದಕ್ಕೆ ಪೂರಕ ಆಗಿರಬೇಕು. ಹಾಗೆ ಹಾಜರ್ ಮಾಡ್ತಾರೆ ಅದರ್ ವಿಟ್ನೆಸಸ್, ಅದಕ್ಕೂ ಸರಿಯಾಗಿ ಪೂರಕ ಆಗಿರಬೇಕು. ಮತ್ತೆ FSLಗೆ ಕಳಿಸ್ತಾರೆ ಕೆಲವೊಂದು ಇನ್ಕ್ರಿಮೆಂಟಿಂಗ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತಾರೆ, ಅದನ್ನೆಲ್ಲ FSL ಕಳಿಸಿ ಅದು ಕೂಡ ಸಾಬೀತಾಗಬೇಕು. ಸೊ ಇನ್ವೆಸ್ಟಿಗೇಷನ್ ಅದು ಕಂಪ್ಲೀಟ್ ಚೆನ್ನಾಗಿರ್ಬೇಕು. ಇದೆಲ್ಲದರ ಪರಿಣಾಮ ಬಿಯಾಂಡ್ ರೀಸನೇಬಲ್ ಡೌಟ್, ದರ್ ಮಸ್ಟ್ ಬಿ ಕ್ಲಿಂಚಿಂಗ್ ಕೋಜೆಂಟ್ ಎವಿಡೆನ್ಸ್ ಅಂತ ಹೇಳ್ತಾರೆ. ಕ್ಲಿಂಚಿಂಗ್ ಅಂದ್ರೆ ಒಬ್ಬನನ್ನು ಸುಮ್ಮನೆ ಆರೋಪಿ ಅಂತ ನಾವು ಅಪರಾಧಿ ಅಂತ ಘೋಷಣೆ ಮಾಡಲಿಕ್ಕೆ ಮೊದಲು ಎಲ್ಲ ಸಾಂದರ್ಭಿಕ ಸಾಕ್ಷಿಗಳು ಅಷ್ಟು ಪೂರಕವಾಗಿದ್ದರೆ ಮಾತ್ರ ಅವನನ್ನು ಶಿಕ್ಷೆಗೆ ಒಳಪಡಿಸಬೇಕು, ಅದಕ್ಕೆ ಹೊರತಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಕ್ರಿಮಿನಲ್ ಕಾನೂನು ಹೇಳುತ್ತೆ. ಈಗ ಅಲ್ಲಿ ಏನು ಮೊದಲ FIR ಸಂದರ್ಭದಲ್ಲಿ ಸುಮಾರು ಏನು ಪ್ರಕರಣಗಳನ್ನು, ಅಂದರೆ ಕೇಸಸ್ ಏನು ಹೇಳ್ತಾರೆ ನೀವು, ಸೆಕ್ಷನ್ಸ್ ಹೇಳ್ತೀರಲ್ಲ, ಸೆಕ್ಷನ್ 147, 153, 153E, 295, 295E, 505, 149, 120B ಈಗೆಲ್ಲ ದಾಖಲಿಸಿರ್ತಾರೆ. ಈಗ ಇಷ್ಟೆಲ್ಲ ದಾಖಲಿಸಿರುವಾಗ ಯಾವುದನ್ನು ಕೂಡ ಅದನ್ನೊಂದು ಏನು ಅಲ್ಲಿ ಸಾಬೀತುಪಡಿಸಲಿಕ್ಕೆ ಆಗುವುದಿಲ್ಲ ಅಂತ. ಅದನ್ನ ಸಾಬೀತುಪಡಿಸಲಿಕ್ಕೆ ನಾನು ಈಗಾಗಲೇ ಹೇಳಿದಾಗೆ ಹಲವಾರು ಅಂಶಗಳಿದೆ. ಆ ಅಂಶಗಳು ಎಲ್ಲ ಒಂದಕ್ಕೊಂದು ಪೂರಕ ಆಗಿದ್ರೆ ಮಾತ್ರ ಇಟ್ ಇಸ್ ಅ ಚೈನ್ ಆಫ್ ಸರ್ಕಮ್ಸ್ಟೆನ್ಸಸ್ ಎಲ್ಲ ಸೇರ್ಬೇಕು. ಇದರಲ್ಲಿ ಸಾಂದರ್ಭಿಕ ಸಾಕ್ಷ್ಯ ಅಲ್ಲ, ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಇರಬೇಕು. ಈ ಘಟನೆ ಆದಾಗ ನೋಡಿದವರಿದ್ದಾರೆ, ಅವರು ಅದಕ್ಕೆ ಪೂರಕವಾಗಿ ಸಾಕ್ಷ್ಯ ನುಡಿಬೇಕು. ಅಲ್ಲಿ ಪೊಲೀಸಿಗೆ ಒಂದು ಹೇಳಿಕೆ ಕೊಡೋದು, ಇಲ್ಲಿ ಬಂದು ನಾನು ನೋಡ್ಲೇ ಇಲ್ಲ ಅಂತ ಹೇಳಿದ್ರೆ ಅದರ ಆಧಾರದ ಮೇಲೆ ಯಾವುದೇ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ನಾನು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾತನಾಡ್ತಾ ಇಲ್ಲ, ಕಾನೂನಿಗೆ ಸೀಮಿತವಾಗಿ ಹೇಳ್ತಾ ಇದ್ದೇನೆ. ಅಂತ ಹೇಳಿದ್ರೆ ಒಂದು ಕೇಸ್ ಪ್ರೂವ್ ಮಾಡಬೇಕಾದ್ರೆ ಇದೆಲ್ಲ ಪ್ರಮುಖ ಅಂಶಗಳು. ಬಿಯಾಂಡ್ ರೀಸನೇಬಲ್ ಡೌಟ್ ಬಹಳ ವೆರಿ ಗ್ಲೋರಿಯಸ್ ಪ್ರಿನ್ಸಿಪಲ್ ಆಫ್ ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ. ಸೊ ಅದು ಆಗದಿದ್ರೆ ಕಷ್ಟ. ಇದರಲ್ಲಿ ಪೊಲೀಸ್ನವರ ಪಾತ್ರ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ತನಿಖೆ, ಒಂದು ಪ್ರಕರಣದ ತನಿಖೆ ಇದೆಯಲ್ಲ, ಇನ್ವೆಸ್ಟಿಗೇಷನ್ ಆಫ್ ಎ ಕ್ರೈಮ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಇನ್ವೆಸ್ಟಿಗೇಷನ್ ಸರಿಯಾಗಿ ಇದ್ರೆ ಅದೇ ರೀತಿ ಇನ್ವೆಸ್ಟಿಗೇಷನ್ಗಿಂತಲೂ ಮೊದಲು ಅವರು ಏನು ದಾಖಲು ಮಾಡುವಂತ FIR ಇದೆ ಅಲ್ವಾ, ಅದು ಇಂಪಾರ್ಟೆಂಟ್ ಆಗಿರ್ತದ ಅಲ್ಲ? FIR ಚಾರ್ಜ್ ಶೀಟ್ ಇದೆ ಅಲ್ಲ, ಚಾರ್ಜ್ ಶೀಟ್. ಹೌದೌದು, ಫಸ್ಟ್ FIR ದಾಖಲಾಗುತ್ತೆ. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ನ ಆಧಾರದಲ್ಲಿ FIR ದಾಖಲಾಗುತ್ತೆ. FIR ನಲ್ಲಿ ಎಲ್ಲಾ ವಿಚಾರಗಳು ಅಡಕಾಗಿರ್ಬೇಕು ಅಂತ ಇಲ್ಲ. ಇದು ಫಸ್ಟ್ ಇನ್ಫಾರ್ಮೇಶನ್ ಇಮಿಡಿಯೇಟ್ಲಿ ಹೋಗಿ ಕೊಡುವಂತದ್ದು. ಒಂದು ಕ್ರೈಮ್ ಆದಾಗ ಇಟ್ ನೀಡ್ ನಾಟ್ ಬಿ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತಾರೆ, ಅದ್ರಲ್ಲಿ ಎಲ್ಲಾ ಅಡಗಿರ್ಬೇಕು ಅಂತ ಇಲ್ಲ. ವಿಚಾರಗಳು, ಕೆಲವು ವಿಟ್ನೆಸ್ ಗಳ ಹೆಸರು ಬಿಟ್ಟು ಹೋಗಿರ್ತದೆ, ಕೆಲವೊಂದು ಘಟನೆಗಳು ಬಿಟ್ಟು ಹೋಗ್ತದೆ, ಅದೆಲ್ಲ ಫರ್ದರ್ ಸ್ಟೇಟ್ಮೆಂಟ್ ಅಂತ ಮಾಡ್ತಾರೆ, ಅದರಲ್ಲಿ ಬರಬೇಕದು. ಸೊ ಹಾಗೆ ಇದು ಬಂದ್ರೆ ಸಾಲದು. FIR ನಲ್ಲಿ ಇದ್ದಂತಹ ವಿಚಾರ ಈ ಫರ್ದರ್ ಸ್ಟೇಟ್ಮೆಂಟ್ ನಲ್ಲಿ ಕೊಟ್ಟಂತ ವಿಚಾರ ಅದು ಪೂರಕವಾಗಿರ್ಬೇಕು, ಅದು ಕೋರ್ಟ್ ನಲ್ಲಿ ಅದೇ ರೀತಿ ಸಾಕ್ಷ್ಯ ಹೇಳಬೇಕು. ಸೊ ಅದಕ್ಕೆ ವ್ಯತಿರಿಕ್ತವಾಗಿ ಸಾಕ್ಷ್ಯವನ್ನ ಕೋರ್ಟ್ ನಲ್ಲಿ ಕೊಟ್ರೆ ಅದು ಸಾಬೀತಾಗುದಿಲ್ಲ. ಸೊ ಇದು FIR ಗೆ ಸಂಬಂಧಪಟ್ಟ ಹೇಳುವಂತದ್ದು. ಈಗ ಆನಂತರ ಈ ಚಾರ್ಜ್ ಶೀಟ್ ಗೆ ಸಂಬಂಧಪಟ್ಟ ಹಾಗೆ, ಚಾರ್ಜ್ ಶೀಟ್ ಅಂದ್ರೆ ಇಟ್ ಈಸ್ ದ ಇದು ಔಟ್ಕಮ್ ಆಫ್ ಇನ್ವೆಸ್ಟಿಗೇಷನ್.
ಟೋಟಲ್ ಇನ್ವೆಸ್ಟಿಗೇಷನ್ ಏನು ಮಾಡಿದ್ದಾರೆ ಅದು ಅದು ಅದರ ಒಟ್ಟಾರೆಯಾಗಿ ಕೊಡುವಂಥದ್ದು ಚಾರ್ಜ್ ಶೀಟ್, ದೋಷಾರೋಪಣ ಪಟ್ಟಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಅಂದ್ರೆ ಒಟ್ಟಾರೆಯಾಗಿ ಎಲ್ಲ ತನಿಖೆ ಆದ ನಂತರ ಕೊಡುವಂಥದ್ದು ದೋಷಾರೋಪಣ ಪಟ್ಟಿ. ತನಿಖೆ ಆಗಿ ಅದರಲ್ಲಿ ಕೆಲವೊಂದು ಇರುವಂಥ ಸೆಕ್ಷನ್ಗಳು ಚೇಂಜ್ ಆಗುವಂಥ ಸಾಧ್ಯತೆ ಇದೆ. ತನಿಖೆ ಅಂತ ಹೇಳಿದ್ರೆ ಹೇಗೆ, ಈಗ FIR ಹಾಕಿ ಆಯ್ತು, ಇಟ್ ಲಾ ಇಸ್ ಸೆಟ್ ಇನ್ ಟು ಮೋಷನ್ ಅಂತ ಹೇಳ್ತಾರೆ. ಒಂದು ತನಿಖೆ ಪ್ರಾರಂಭ ಆಗಿದೆ FIR ಆದ ತಕ್ಷಣ ಅಲ್ಲಿಂದ ಸಾಕ್ಷ್ಯಗಳ ವಿಚಾರಣೆ ಮಾಡ್ತಾರೆ. ಪ್ರತ್ಯಕ್ಷ ಸಾಕ್ಷಿಗಳು ಯಾರಿದೆ ಅವರ ಹೇಳಿಕೆಗಳನ್ನ ರೆಕಾರ್ಡ್ ಮಾಡ್ತಾರೆ ಪೊಲೀಸರು. ಪರೋಕ್ಷವಾಗಿ ಯಾರು ಸಾಕ್ಷ್ಯ ಇದ್ದಾರೆ ಅವರ ಹೇಳಿಕೆಗಳನ್ನ ರೆಕಾರ್ಡ್ ಮಾಡ್ತಾರೆ, ಮಹಾಜರ್ ಮಾಡ್ತಾರೆ, ಪಂಚನಾಮೆಗಳನ್ನು ಮಾಡ್ತಾರೆ, ಸ್ವಾಧೀನ ಮಾಡ್ತಾರೆ. ಅಲ್ಲಿಂದ FSL ಗೆ ಕಳಿಸುವಂತದ್ದು. ಈಗ ಅಲ್ಲಿ ಒಂದು ಮಸೀದಿಯನ್ನು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಅದರ ಬ್ರೋಕನ್ ಪೀಸಸ್ ಅದನ್ನ ಕಳಿಸುವಂಥದ್ದು, ಯಾವ್ದ್ರಲ್ಲಿ ಮಾಡಿದ್ದಾರೆ ಅದರಲ್ಲಿ ತುಂಬಾ ಟೆಕ್ನಿಕಲ್ ಇದಿದೆ, FSL ಗೆ ಕಳಿಸುವಂಥದ್ದು. ಹಾಗೆ ವಾಯ್ಸ್ ರೆಕಾರ್ಡ್ ಅಲ್ಲಿ ಮಾಡಿದಂತ ಭಾಷಣ, ಅದರ ವಾಯ್ಸ್ ರೆಕಾರ್ಡ್, ಆಡಿಯೋ, ವಿಡಿಯೋ ರೆಕಾರ್ಡ್ ಮಾಡಿದಂಥದ್ದು ಇದೆಲ್ಲ FSL ಗೆ ಹೋಗ್ತದೆ. ಅದರ ಅಥೆಂಟಿಸಿಟಿ ಪ್ರೂವ್ ಆಗುವಂಥದ್ದು FSL ಎಕ್ಸ್ಪರ್ಟ್ ಬಂದು ಕೋರ್ಟ್ನಲ್ಲಿ ಸಾಕ್ಷಿ ಅದೇ ರೀತಿ ಕೊಡಬೇಕು. ಇದೀಗ ಆಡಿಯೋದಲ್ಲಿ ನೋಡಿದಂಥ ವಿಚಾರ ಅದು ಬಹಳ ವಿಸಿಬಿಲಿಟಿ ಚೆನ್ನಾಗಿದೆ, ಕ್ಲಿಯರ್ ಆಗಿದೆ. ಇದು ಫಸ್ಟ್ ಹ್ಯಾಂಡ್ ಆಗಿ ಇಲ್ಲಿಗೆ ತಂದಿದ್ದಾರೆ ಅಥವಾ ಅನ್ರೆಕಾರ್ಡೆಡ್ ಅಲ್ಲ. ಸೊ ಅದಕ್ಕೆ ಸೆಕ್ಷನ್ ಇದು ಎವಿಡೆನ್ಸ್ ಆಕ್ಟ್ ನಲ್ಲಿ 65B ಅಂತಿದೆ. ಅದರಲ್ಲಿ ಬಹಳ ಮುಖ್ಯ ಆ 65B ಏನಿದೆ ಅದು ಏನೆಲ್ಲ ಪೂರಕವಾದಂಥದ್ದು ಇಂಥ ಸಾಕ್ಷಿಗಳಿಗೆ. ಸೊ ಅದನ್ನೆಲ್ಲ ಅವರು ಮಾಡಿದ್ದಾರೆ ಅಂತ ನೋಡ್ಬೇಕಾಗ್ತದೆ. ಸೊ ತುಂಬಾ ಬಹಳ ವಿಚಾರವಾಗಿ ಅದು ಬಹಳ ಡೀಪ್ ಆಗಿ ಹೋಗ್ಬೇಕಾಗ್ತದೆ ತನಿಖೆಯಲ್ಲಿ. ಎಸ್ ಈಗ ಅದೇ ಉಲ್ಲೇಖ ಮಾಡಿರುವಂಥ 5 ಪ್ರಮುಖ ವಿಚಾರಗಳನ್ನು ಮತ್ತೊಮ್ಮೆ ನಾನು ಹೇಳೋ ಸಂದರ್ಭದಲ್ಲಿ ಕೂಡ, ಯಾಕಂದರೆ ನೀವು ಹೇಳಿದ ವಿಷಯಕ್ಕೇನೆ, ಯಾಕಂತ ಹೇಳಿದ್ರೆ ಒಂದು ಈ ಮಸೀದಿ ಧ್ವಂಸ ಪೂರ್ವಯೋಜಿತ ಕೃತ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಎರಡನೇದು ನೀವು ಹೇಳಿದಾಗೆ ಆರೋಪಿಗಳ ಕೃತ್ಯವನ್ನು ಪುಷ್ಟೀಕರಿಸುವ ಸಾಕ್ಷ್ಯಗಳ ಕೊರತೆ ಇದೆ ಅಂತ. ಆಮೇಲೆ ಭಾಷಣದ ಧ್ವನಿ ಮುದ್ರಣ ಸ್ಪಷ್ಟವಾಗಿಲ್ಲ ಅಂತ. ಈಗ ಭಾಷಣ ಅಲ್ಲಿ ಸಾರ್ವಜನಿಕವಾಗಿ ಭಾಷಣ ನಡೀತಾ ಇರ್ತದೆ. ಯಾಕಂದರೆ ನಾವೀಗೊಂದು ಚರ್ಚೆಯ ವಿಚಾರದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಏನೋ ಇಟ್ಸ್ ಕಾನ್ಫಿಡೆನ್ಷಿಯಲ್ ಇಶ್ಯೂ ಆಗಿರೋದಿಲ್ಲ, ಮೈಕ್ ಇದ್ದು ಎಲ್ಲ ಇರ್ತದೆ. ಆಮೇಲೆ ಇವತ್ತು ಕೋರ್ಟ್ ಹೇಳಿರುವಂಥದ್ದು ಅದೇ ಆಡಿಯೋ ಮತ್ತು ವಿಡಿಯೋದ ಸಾಚಾತನವನ್ನು ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಆಮೇಲೆ ಅದೇ ಆರೋಪಿಗಳ ಕೃತ್ಯವನ್ನು ಪುಷ್ಟೀಕರಿಸುವ ಸಾಕ್ಷ್ಯಗಳ ಕೊರತೆ ಇದೆ ಅಂತ. ಈಗ ಒಂದು ಏನು ಸಾವಿರಾರು ಜನ ಸೇರಿರುವಂಥ ಒಂದು ಜಾಗದಲ್ಲಿ ನಡೀತಾ ಇರುವಂಥ ಘಟನೆ ಸಂದರ್ಭದಲ್ಲಿ ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಇವತ್ತಿನ ತೀರ್ಪಿನ ಬಗ್ಗೆ ನಮ್ಮ ಕಮೆಂಟ್ಸ್ ಅಂತಲ್ಲ, ನೀವು ಹೇಳಿದಾಗೆ, ಯಾಕಂದರೆ ಅಲ್ಲಿ ಯಾವ ಎವಿಡೆನ್ಸನ್ನು ಕೂಡ ಸಾಕ್ಷ್ಯಗಳನ್ನು ಕೂಡ ಅಲ್ಲಿ ಪುಷ್ಟೀಕರಿಸಲಿಕ್ಕೆ ಆಗೋದಿಲ್ಲ. ಸೊ ನಾನು ಬೇಸಿಕಲಿ ಕೇಳುವಂಥದ್ದು, ಹೌದು ಈಗ ನಮ್ಮ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈಗ ಪ್ರೈಮೇಪಸ್ ಅಂತಂದು ಕೆಲವು ವಿಚಾರಗಳನ್ನು ಎಲ್ಲೂ ನೀವು ಪರಿಗಣಿಸುವುದಿಲ್ವಾ? ಯಾಕಂತ ಹೇಳಿದ್ರೆ ಅಂತಿಮವಾಗಿ ಇಲ್ಲಿ ಸಾಕ್ಷ್ಯ, ಯಾಕಂದರೆ ಸಾರ್ವಜನಿಕವಾಗಿ ನಿಮ್ಮ ಕಣ್ಣಿಗೆ ಕಾಣ್ತದೆ ಹೊಡೆಯುವಂಥದ್ದು, ಬಡಿಯುವಂಥದ್ದು, ಭಾಷಣ ಮಾಡುವಂಥದ್ದು ಎಲ್ಲವೂ. ಆದರೆ ಇಲ್ಲಿ ಕೋರ್ಟ್ ಅಂತಿಮ ತೀರ್ಪಿನಲ್ಲಿ ಹೇಳ್ತದೆ ಅದ್ಯಾವುದನ್ನು ಕೂಡ ನಾವು ಪ್ರಮಾಣೀಕರಿಸಲು ಆಗುವುದಿಲ್ಲ ಅಂತ. ಇದನ್ನು ವಿಶ್ಲೇಷಣೆ ಮಾಡುವಾಗ ನಾನು ಕೇಳುವಂಥದ್ದು, ಯಾಕಂದರೆ ಇಲ್ಲಿ ಕಾನೂನು ತುಂಬ ಲಿಬರಲ್ ಆಗಿದೆಯಾ, ಕಾನೂನು ಸೆಕ್ಷನ್ಗಳು ಕಾನೂನು ಚೆನ್ನಾಗಿ ರಿಜಿಡ್ ಆಗಿದೆ, ಕರೆಕ್ಟ್ ಆಗಿದೆ. ಅದರ ಟೆಕ್ನಿಕಾಲಿಟೀಸ್ ಇದೆ ತುಂಬ, ಈಗ ತುಂಬ ಅಭಿವೃದ್ಧಿ ಆಗಿದೆ ನಮ್ಮ ವಿಶೇಷವಾಗಿ ತಾವು ಹೇಳಿದ್ರಿ ಆಡಿಯೋ ವಿಡಿಯೋ ಅದರ ಬಗ್ಗೆ ರೆಕಾರ್ಡಿಂಗ್ ಅದು ಸ್ಪಷ್ಟವಾಗಿಲ್ಲ ಅಂತ. ಸ್ಪಷ್ಟವಾಗಿರುವಂಥದ್ದು ಬಹಳ ಮುಖ್ಯ. ಸ್ಪಷ್ಟತೆ ಬಗ್ಗೆ ಯಾರು ಅದಕ್ಕೆ ಸರ್ಟಿಫಿಕೇಟ್ ಕೊಡುವಂಥದ್ದು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅವರು ಕೊಡ್ತಾರೆ. ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅವರು ಅದನ್ನ ಆಡಿಯೋ ಆಗಲಿ ವಿಡಿಯೋ ಆಗಲಿ ಅದನ್ನ ಅವರು ಸೈಂಟಿಫಿಕ್ ಆಗಿ ಅದನ್ನ ಟೆಕ್ನಿಕಲಿಟೀಸ್ ಅಲ್ಲಿ ಅದನ್ನ ಇದು ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ವಿಶ್ಲೇಷಣೆ ಮಾಡಿ ಅದರ ಬಗ್ಗೆ ಒಂದು ವರದಿಯನ್ನು ಕೋರ್ಟಿಗೆ ಸಲ್ಲಿಸ್ತಾರೆ. ಆ ವರದಿಯ ಆಧಾರದಲ್ಲಿ ಬಂದು ಸಾಕ್ಷ್ಯವನ್ನು ಕೂಡ ಕೊಡ್ತಾರೆ ಅವರು. ಅವರ ಸಾಕ್ಷ್ಯ ಬಹಳ ಮುಖ್ಯ ಇಂಥದ್ರಲ್ಲಿ. ಆ ಸಾಕ್ಷ್ಯ ಕೂಡ ಅವಲಂಬಿತವಾಗಿರ್ತದೆ. ನಾನು ಹೇಳಿದಾಗೆ ಸೆಕ್ಷನ್ 65B ಆಫ್ ಎವಿಡೆನ್ಸ್ ಆಕ್ಟ್ ಸಾಕ್ಷ್ಯ ನಿಯಮ ಅದು ಬಹಳ ಮುಖ್ಯ ಇಂಥ ಪ್ರಕರಣಗಳಲ್ಲಿ. ಈಗ ಒಂದು ವಿಡಿಯೋ ತೆಗೆದಿದ್ದಾರೆ ಅಂತ ಹೇಳಿದ್ರೆ ಆ ವಿಡಿಯೋನ ಡೌನ್ಲೋಡ್ ಮಾಡಿ ಪೆನ್ ಡ್ರೈವ್ ಅಲ್ಲಿ ತಗೊಂಡು ಬರ್ತಾರೆ. ಅದು ಸೆಕೆಂಡರಿ ಎವಿಡೆನ್ಸ್ ಅಂತ ಆಗುತ್ತೆ. ಆ ಸೆಕೆಂಡರಿ ಎವಿಡೆನ್ಸ್ ಅನ್ನ ಯಾರು ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ, ಆ ಟೆಕ್ನಿಕಲ್ ಎಕ್ಸ್ಪರ್ಟ್ ಯಾರಿದ್ದಾನೆ ಅವನಿಂದ ಒಂದು ಸರ್ಟಿಫಿಕೇಟ್ ಅನ್ನು ಪಡಿಬೇಕಾಗ್ತದೆ. ಅದೆಲ್ಲ ಆಗ್ಬೇಕು, ತುಂಬಾ ಟೆಕ್ನಿಕಾಲಿಟೀಸ್ ಇದೆ. ಅದೆಲ್ಲ ಆದ ನಂತರ FSL ನವರು ಇದು ಮಾಡ್ತಾರೆ, ತನಿಖೆ ಮಾಡ್ತಾರೆ. ಅವರು ಅದರಲ್ಲಿರುವಂತಹ ವ್ಯಕ್ತಿಗಳು ಅವರ ಇದು ಏನು ಸ್ವರಗಳನ್ನ ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ರಿಪೋರ್ಟ್ ಕೊಡ್ತಾರೆ, ಸೈಂಟಿಫಿಕ್ ವಿಶ್ಲೇಷಣೆ.
ವೈಜ್ಞಾನಿಕವಾಗಿ ಮಾಡುವಂಥ ವಿಶ್ಲೇಷಣೆ, ಅದರ ವರದಿಯನ್ನು ಕೋರ್ಟಿಗೆ ಸಲ್ಲಿಸ್ತಾರೆ. ಕೋರ್ಟಿಗೆ ಸಲ್ಲಿಸಿದ ನಂತರ ಅವರನ್ನು ವಿಟ್ನೆಸ್ ಆಗಿ ಮಾಡ್ತಾರೆ. ಯಾರದನ್ನು ಅದರ ಪರೀಕ್ಷೆಗೆ ಒಳಪಡಿಸಿರ್ತಾರೆ, ಈ ಆಡಿಯೋ ಆಗಲಿ ವಿಡಿಯೋ ಯಾವುದೇ ಇರಲಿ, ಅವರನ್ನ ವಿಟ್ನೆಸ್ ಆಗಿ ಸೈಟ್ ಮಾಡಿರ್ತಾರೆ. ಅವ್ರು ಕೋರ್ಟಲ್ಲಿ ಬಂದು ಸಾಕ್ಷ್ಯವನ್ನು ಅದನ್ನು ನೋಡಿ ಕೊಡ್ತಾರೆ. ಎಕ್ಸ್ಪರ್ಟ್ ಏನು ವರದಿ ಕೊಟ್ಟಿದ್ದಾರೆ ಅದೇ ಸಾಕ್ಷ್ಯವನ್ನು ಕೊಡ್ತಾರೆ. ಅದರ ಮೇಲೆ ಅವಲಂಬಿತವಾಗಿರ್ತದೆ. ಬಹಳ ಮುಖ್ಯ. ಯಾವುದೇ ಕೇಸ್ನಲ್ಲಿ FSL ರಿಪೋರ್ಟ್ ಅಂತಿಮವಾಗಿರ್ತದೆ. ಅಂತಿಮ ಅಂತ ಹೇಳಲಿಕ್ಕಿಲ್ಲ, ಬಟ್ ಇಟ್ ಇಸ್ ಎ ಇದು ಕೊರಾಬರೇಟಿಂಗ್ ಎವಿಡೆನ್ಸ್ ಅಂತ ಹೇಳ್ತಾರೆ. ಓಕೆ 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 ಈಗ ಇದು ಈ ಪ್ರಕರಣವನ್ನು ನಾವು ನೋಡದಿದ್ದರೆ, ಯಾಕಂತ ಹೇಳಿದ್ರೆ 1992 ಹೌದು, ಅದು ಹೇಳಿದ್ದು ಮೈನ್ ಇದ್ರ ಈ ಕೇಸಲ್ಲಿ ಬಹಳ ನ್ಯೂನತೆ ಕಾಣುವಂಥದ್ದು ಡಿಲೇ ಇನ್ ಜಸ್ಟಿಸ್, ಡಿನಯಲ್ ಆಫ್ ಜಸ್ಟಿಸ್ ಅಂತ. ಯಾಕೆ ಹೌದು, ಆ ವಿಚಾರಕ್ಕೆ ಬರೋದಿದ್ರೆ, ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಏನು 48 ಮಂದಿ ಮೇಲೆ ಪ್ರಕರಣ ದಾಖಲಾಗಿತ್ತು. ಯಾಕಂದ್ರೆ ಇವತ್ತು 32 ಆರೋಪಿಗಳು ಮಾತ್ರ ಇದ್ದಾರೆ, 16 ಮಂದಿ ನಿಧನರಾಗಿದ್ದಾರೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಲ್ಯಾಬ್ಸ್ ಏನಿದೆ ಗೊತ್ತಾ ಇನ್ವೆಸ್ಟಿಗೇಷನ್ ಅಲ್ಲಿ, ಇವರು ನಾಯಕರು. ಈಗ ಆಕ್ಚುಯಲ್ ಆಗಿ ಮಸೀದಿಯನ್ನು ಒಡೆದವರು ಯಾರು, ಅವರ ಮೇಲೆ ಕೇಸ್ ಆಗಿದೆಯಾ, ಅದು ಮುಖ್ಯ ಅಲ್ವಾ? ಹೌದು ಹೌದು. ಆರಂಭದಲ್ಲಿ ಕೇಸ್ ಫೈಲ್ ಮಾಡೋ ಸಂದರ್ಭದಲ್ಲಿ 2 FIRಗಳಾಗಿರುತ್ತೆ. ಒಂದು ಏನು ಮಾಬ್ ಅಂದ್ರೆ ಹೌದು ಕರಸೇವಕರ ಮೇಲೆ ಅಂತ ಒಂದು, ಆಮೇಲೆ 49 ಅಂತ ಅಲ್ಲಿ ಉಲ್ಲೇಖ ಮಾಡ್ತಾರೆ, 49 ಮಂದಿ ನಾಯಕರುಗಳ ಮೇಲೆ ಅಂತ, ಸಂಘ ಪರಿವಾರ. ಹೌದು, ಆ ಒಂದು ಒಟ್ಟು ಆ ಘಟನೆಗೆ ಪ್ರಚೋದನೆ ನೀಡಿದವರು ಅಂತ ಅಲ್ಲಿ ಮತ್ತು ಸ್ಥಳದಲ್ಲಿದ್ದವರು ಅಂತ. ಸೊ ಪ್ರಕರಣಗಳು 2 ದಾಖಲಾಗಿರ್ತದೆ. ಬಟ್ ನೀವು ಹೇಳಿದಾಗೆ ಇಲ್ಲಿ ಅದನ್ನು ಒಡೆದವರು ಏನು ಕರಸೇವಕರು ಇರ್ತಾರೆ, ಇವರು ಈ ಒಂದು ನಾಯಕರಿರ್ತಾರೆ. ಸೊ ಇವತ್ತು ಈಗ ಏನು ಇವರು ನಾಯಕರೇನಿದ್ದಾರೆ ಪರ್ಪಿಟ್ರೇಟರ್ಸ್ ಆಫ್ ಕ್ರೈಮ್ ಅಂತ ಹೇಳ್ತಾರೆ. ಅದಕ್ಕೆ ಪ್ರಚೋದನೆ ಮಾಡುವಂಥವ್ರು ಮಾಡಿದ್ದಾರೆ ಅಂತೇಳಿ. ಪ್ರಚೋದನೆ ಮಾಡಲಿಕ್ಕೆ ಅದಕ್ಕೆ ಮೊದಲು ಕಾನ್ಸ್ಪಿರಸಿ, ಈಗ ಮಸೀದಿಯನ್ನು ಒಡಿಬೇಕು ಅನ್ನುವಂಥ ಒಂದು ಪೂರ್ವ ನಿಯೋಜಿತವಾಗಿ ಒಂದು ಚರ್ಚೆ ಮಾಡಿರ್ತಾರೆ. ಆ ಚರ್ಚೆಗೂ ಕೂಡ ಸಾಕ್ಷ್ಯ ಬೇಕು, ಒದಗಿಸ್ಬೇಕು. ಈಗ ನಾವಿಲ್ಲಿ ಕೂತ್ಕೊಂಡು ಮಾತಾಡಿದ್ದೇವೆ ಅಂತ ಹೇಳಿ ಬೇರೆಯವರು ಯಾರೋ ಸಾಕ್ಷ್ಯ ಬೇಕು. ಈ ತಾರನಾಥ್ ಅವರು, ಚಂಗಪ್ಪನವರು ಮಾತನಾಡ್ತಾ ಇದ್ರು ಇದ್ರ ಬಗ್ಗೆ ಅಂತ ಹೇಳಿ ಒಂದು ಸಾಕ್ಷ್ಯ ಕೊಡಬೇಕು. ಕಾನ್ಸ್ಪಿರಸಿ ಥಿಯರಿ ಹಾಗೆ, ಕಾನ್ಸ್ಪಿರಸಿಯಲ್ಲಿ ಅದ್ರ ಕೂಡ ಬಹಳ ಕ್ಲಿಯರ್ ಎವಿಡೆನ್ಸ್ ಕೊಡ್ಬೇಕು, ಅದರಲ್ಲಿ ಸಾಕ್ಷ್ಯ ಕೊಡಬೇಕು. ಇವರು ಮಾತನಾಡ್ತಾ ಇದ್ರು ಇದ್ರ ಬಗ್ಗೆ, ಆ ಮಸೀದಿಯನ್ನು ಒಡೋ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಇಲ್ಲಿ ಚರ್ಚೆ ಆಗಿದೆ, ಅದರ ಬಗ್ಗೆ ದಾಖಲೆಗಳನ್ನು ಕೊಡಬೇಕು, ಅದರ ಬಗ್ಗೆ ಸಾಕ್ಷ್ಯವನ್ನು ನೋಡಬೇಕು. ಅಂತ ಸಾಕ್ಷ್ಯಗಳೆಲ್ಲ ವಿಫಲ ಆಗಿದೆ ಅನ್ನುವಂಥದ್ದು ಇದರಲ್ಲಿ ಕಾಣ್ತದೆ ಮೇಲ್ನೋಟಕ್ಕೆ. ನಾನು ಜಡ್ಜ್ಮೆಂಟ್ ಅನ್ನು ಓದಿಲ್ಲ, ಬಟ್ ಯಾಕಂದ್ರೆ ನ್ಯಾಯಾಧೀಶರು ಹೇಳುವಂತ ಅಭಿಪ್ರಾಯ ಕೂಡ ಅದೇನೆ. ಯಾಕಂತ ಹೇಳಿದ್ರೆ ನಿಮ್ಮ ಯಾವ ಸಾಕ್ಷ್ಯಗಳನ್ನು ಕೂಡ ನಾವು ಪುರಸ್ಕರಿಸಲಿಕ್ಕೆ ಆಗುವುದಿಲ್ಲ ಅಂತ. ಓಕೆ ಚಂಗಪ್ಪರೆ, ನಾವು ಇನ್ನಷ್ಟು ವಿಚಾರಗಳನ್ನು ಇಲ್ಲಿ ಮಾತಾಡಬೇಕಾಗಿದೆ. ಯಾಕಂದರೆ ಬೇರೆ ಬೇರೆ ಪಕ್ಷದವರು ಇವತ್ತು ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಸ್ವಾಗತ ಕೂಡ ಬಂದಿದೆ, ವಿರೋಧ ಕೂಡ ಬಂದಿದೆ, ಪರ ಕೂಡ ಬಂದಿದೆ, ವಿರೋಧ ಕೂಡ ಬಂದಿದೆ. ಮತ್ತು ಈ ಕೇಸಿನ ಬಗ್ಗೆ ಕೂಡ ಆಳವಾಗಿ ಇನ್ನೊಂದು 2-3 ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಮತ್ತೆ ನಾವು ಚರ್ಚೆಯನ್ನು ಮುಂದುವರಿಸೋಣ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.